ಆತ್ಮೀಯರೇ, ಇಂದಿನ ಈ ಸುಂದರ ಕಾರ್ಯಕ್ರಮವನ್ನು ಚೆಂದ ಕಾಣಿಸಲು ತಾವು ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ. ಇಂದಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ತಮಗೆಲ್ಲರಿಗೂ ನಾನು ವಿನೋದ್ ಗಂಗೊಳ್ಳಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹೌದು ಪ್ರಿಯರೇ, ಇಂದು ವಿಶೇಷವಾಗಿರುವ ಒಂದು ಕಾರ್ಯಕ್ರಮ ಮಾತು ಕತೆ. ಮಾತಿನ ಮೂಲಕ ಕತೆಯನ್ನು ತಿಳಿದುಕೊಳ್ಳುವ ಆತುರದಲ್ಲಿ ಒಂದು ಅದ್ಭುತವಾಗಿರುವ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸುವ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಸಾದರಗೊಳಿಸಲಿಕ್ಕೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ವನಿತಾ ಜಾನೆಟ್ ಮಾರ್ಟಿಸ್. ಶ್ರೀಮತಿ ವನಿತಾ ಜಾನೆಟ್ ಮಾರ್ಟಿಸ್ ವೃತ್ತಿಯಲ್ಲಿ ಓರ್ವ ಶಿಕ್ಷಕಿ ಹಾಗೂ ಅದೇ ರೀತಿಯಲ್ಲಿ ಪ್ರವೃತ್ತಿಯಲ್ಲಿ ಒಬ್ಬ ಸಾಹಿತಿಯಾಗಿ ಅದ್ಭುತವಾಗಿರುವಂತಹ ಸಾಹಿತ್ಯ ಸೇವೆಯನ್ನು ಅವರು ಮಾಡುತ್ತಿದ್ದಾರೆ. ಇಂದಿನ ಅತಿಥಿಯಾಗಿರುವ ಶ್ರೀಮತಿ ವನಿತಾ ಮಾರ್ಟಿಸ್ರವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡುವಂಥದ್ದು ನನ್ನ ಆದ್ಯ ಕರ್ತವ್ಯ. ಶ್ರೀಮತಿ ವನಿತಾ ಜಾನೆಟ್ ಮಾರ್ಟಿಸ್ ವೃತ್ತಿಯಲ್ಲಿ ಓರ್ವ ಶಿಕ್ಷಕಿ, ಪ್ರವೃತ್ತಿಯಲ್ಲಿ ಸಾಹಿತಿಯೇ. ಐತಿಹಾಸಿಕ ಪ್ರಸಿದ್ಧ ಬಾರ್ಕೂರಿನಲ್ಲಿ ತನ್ನ ಕುಟುಂಬದೊಂದಿಗೆ ಅವರು ವಾಸ ಮಾಡುತ್ತಿದ್ದು, ಪ್ರಸ್ತುತ ಬ್ರಹ್ಮಾವರದ ಪ್ರತಿಷ್ಠಿತ SMS ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಗಣಿತ ಹಾಗೂ ಭೌತಶಾಸ್ತ್ರದ ಶಿಕ್ಷಕಿಯಾಗಿ ಕಳೆದ 11 ವರ್ಷಗಳಿಂದ ಅನುಪಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಉಡುಪಿ ಸ್ಕೌಟ್ ಗೈಡ್ಸ್ನಲ್ಲಿ ಬಹಳ ವರ್ಷಗಳಿಂದ ಗೈಡ್ ಶಿಕ್ಷಕಿಯಾಗಿ ಅವರು ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಸ್ಥಳೀಯ ಧರ್ಮ ಕೇಂದ್ರದಲ್ಲಿ ಧರ್ಮೋಪದೇಶದ ಶಿಕ್ಷಕಿಯಾಗಿ ಕಳೆದ 20 ವರ್ಷಗಳಿಂದ ಅವರು ವಿಶೇಷವಾಗಿರುವ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರತಿಭಾನ್ವಿತರಾಗಿರುವಂಥ ಶ್ರೀಮತಿ ವನಿತಾರವರು ಸಾಹಿತ್ಯದ ವಿವಿಧ ಭಾಗಗಳಲ್ಲಿ ಗಣನೀಯ ಸಾಧನೆಯನ್ನು ಮಾಡಿರುತ್ತಾರೆ. ಸಾಹಿತ್ಯ ಸಮ್ಮೇಳನಗಳಲ್ಲಿ ಕವಿತಾ ವಾಚನ, ರಾಜ್ಯ ಮಟ್ಟದ ಚುಟುಕು ಸ್ಪರ್ಧೆಯಲ್ಲಿ ಭಾಗವಹಿಸುವಿಕೆ, ಸಾಹಿತ್ಯ ರಸಪ್ರಶ್ನೆಗಳಲ್ಲಿ ಭಾಗವಹಿಸಿ ಅಪಾರ ಪ್ರಶಂಸೆಯನ್ನು ಕೂಡ ಅವರು ಪಡೆದಿರುತ್ತಾರೆ. ಕವಿಗೋಷ್ಠಿಗಳಲ್ಲಿ ಕವಿತಾ ವಾಚನ, ಸೋಷಿಯಲ್ ಮೀಡಿಯಾದಲ್ಲಿ ಕವಿತೆಗಳ ಪ್ರಕಟಣೆ, ವಿವಿಧ ವಿಮರ್ಶಾ ಬರಹಗಳನ್ನು ಅವರು ರಚಿಸಿದ್ದಾರೆ. ಆಕಾಶವಾಣಿಯಲ್ಲಿಯೂ ಕೂಡ ಅವರು ಕವಿತಾ ವಾಚನವನ್ನು ಮಾಡಿದ್ದಾರೆ. ಪ್ರಬಂಧ ಸ್ಪರ್ಧೆಗಳಲ್ಲಿಯೂ ಅವರು ಭಾಗವಹಿಸಿ ಎಲ್ಲರಿಂದ ಪ್ರಶಂಸೆಯನ್ನು ಪಡೆದಿರುತ್ತಾರೆ. ತಮ್ಮ ಮಾತೃಭಾಷೆಯಾಗಿರುವಂಥ ಕೊಂಕಣಿಯಲ್ಲಿಯೂ ಕೂಡ ಅವರು ಕವನಗಳನ್ನು ರಚಿಸಿದ್ದಾರೆ, ಚುಟುಕುಗಳನ್ನು ರಚಿಸಿದ್ದಾರೆ. ಅದೇ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಅದ್ವಿತೀಯ ಪ್ರತಿಭೆಯ ಮೂಲಕ ಅವರು ಎಲ್ಲರ ಜನಮನವನ್ನು ಅವರು ಗೆದ್ದಿದ್ದಾರೆ. ಇಂತಹ ಒಂದು ವಿಶೇಷ ಶಿಕ್ಷಕಿಯನ್ನು, ಅದ್ಭುತ ಪ್ರತಿಭೆಯನ್ನು ಹೊಂದಿರುವಂತಹ ನಮ್ಮ ಸಮುದಾಯದ ಓರ್ವ ಶಿಕ್ಷಕಿಯನ್ನು ಈ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ಸಾದರಪಡಿಸಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಮೇಡಮ್ ವನಿತಾ ಮಾರ್ಟಿಸ್, ತುಂಬ ಸಂತೋಷ. ಈ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ತಾವಿದ್ದೀರಿ. ಮಗದೊಮ್ಮೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ, ದಿವ್ಯವಾಣಿ ಲೈವ್ ಚಾನಲ್ನ ಪರವಾಗಿ ಈ ಒಂದು ಸುಂದರವಾಗಿರುವಂಥ ಕಾರ್ಯಕ್ರಮಕ್ಕೆ ತಮಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು ಸರ್. ತುಂಬ ಸಂತೋಷ. ದೂರದ ಐತಿಹಾಸಿಕ ಪ್ರಸಿದ್ಧವಾಗಿರುವಂಥ ಬಾರ್ಕೂರಿನಿಂದ ಇವತ್ತು ನೀವು ನಮ್ಮ ಮಂಗಳೂರಿಗೆ ಪ್ರಯಾಣ ಮಾಡಿದ್ದೀರಿ. ಪ್ರಸ್ತುತ ದಿವ್ಯವಾಣಿ ಲೈವ್ ಚಾನಲ್ನ ಈ ಸ್ಟುಡಿಯೋಗೆ ತಾವು ಬಂದಿದ್ದೀರಿ. ತುಂಬ ಸಂತೋಷ. ಈಗ ನಮ್ಮ ವೀಕ್ಷಕರಿಗೆ ತಮ್ಮ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂಥ ಪರಿಚಯವನ್ನು ನಾನು ಮಾಡಿದ್ದೇನೆ. ಆದರೂ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಸಾದರಪಡಿಸುವ ಮೊದಲು ಪ್ರಸ್ತುತ ನಿಮ್ಮ ಈ ಕಾರ್ಯವೈಖರಿ, ಈಗ ಕಾರ್ಯವ್ಯಾಪ್ತಿ ಯಾವ ರೀತಿಯಲ್ಲಿ ನಡೀತಾ ಇದೆ, ಏನೆಲ್ಲ ನೀವು ಕೆಲಸ ಮಾಡ್ಕೊಂಡಿದ್ದೀರಿ, ತಮ್ಮ ವೃತ್ತಿ ಪ್ರವೃತ್ತಿಯ ಬಗ್ಗೆ ನಾನು ಒಂದಿಷ್ಟು ಹೇಳಿದ್ದೇನೆ. ಆದರೂ ಪ್ರಸ್ತುತವಾಗಿ ಒಂದು ಚುಟುಕಾಗಿ ಕಾರ್ಯಕ್ರಮಕ್ಕೆ ಆರಂಭಿಕ ನಾಂದಿಯಾಗಿ ಈ ಒಂದು ಅವಕಾಶವನ್ನು ನಿಮಗೆ ನೀಡ್ತಾ ಇದ್ದೇನೆ. ತಮ್ಮ ಬಗ್ಗೆ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಹೌದು, ನಾನೀಗ SMS ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬ್ರಹ್ಮಾವರದಲ್ಲಿ ಗಣಿತ ಶಿಕ್ಷಕಿಯಾಗಿ ಕಾರ್ಯ ಮಾಡ್ತಾ ಇದ್ದೇನೆ. ಜೊತೆಗೆ ಮನೆಯಲ್ಲಿ 2 ಮಕ್ಕಳಿದ್ದಾರೆ, ಜೊತೆಗೆ ಗಂಡ ಇದ್ದಾರೆ. ಮನೆ ಸಂಸಾರದ ಹೊರೆ ಸಹ ಇದೆ. ಮತ್ತು ಇನ್ನೇನು ಸಮಯ ಸಿಕ್ಕಾಗ ಅಲ್ಲಲ್ಲಿ ಒಂದು ಸ್ವಲ್ಪ ಬರೆಯೋದು, ಓದೋದು ಅದನ್ನೆಲ್ಲ ಮಾಡ್ತಾ ಇದ್ದೇನೆ. ಮತ್ತು ಮನೆಯಲ್ಲಿ ಸ್ವಲ್ಪ ತೋಟ ಅದೆಲ್ಲ ಇದೆ, ನೋಡಿಕೊಂಡು ಇದ್ದೇವೆ. ತುಂಬ ಸಂತೋಷ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ತುಂಬ ನಿಮ್ಮಿಂದ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಈಗ ಒಂದು ವಿಷಯ ಹೇಳಬೇಕು, ನಿಮ್ಮ ಮೂಲದ ಬಗ್ಗೆ ಅಥವಾ ನಿಮ್ಮ ಹುಟ್ಟಿನ ಬಗ್ಗೆ ಅಥವಾ ನಿಮ್ಮ ಎಲ್ಲಿ ತಾವು ಹುಟ್ಟಿದ್ರಿ ಇದ್ರ ಬಗ್ಗೆ
ನನಗೂ ಕೂಡ ಸ್ವಲ್ಪ ಗೊತ್ತು. ಸೊ ಈ ವಿಷಯದಲ್ಲಿ ನನಗೆ ಗೊತ್ತಿರೋ ಪ್ರಕಾರದಲ್ಲಿ ತಾವು ಮಲೆನಾಡಿನಲ್ಲಿ ಹುಟ್ಟಿದ ಒಂದು ಕುಸುಮ. ಹೌದು. ಅಂಥ ಒಂದು ಕಾಫಿಯ ನಾಡು, ಅದೇ ರೀತಿಯಲ್ಲಿ ಹಚ್ಚ ಹಸಿರಿನ ನಾಡು, ಅದೇ ರೀತಿಯಲ್ಲಿ ಚಹಾ ಬೆಳೆಯುವಂಥ ನಾಡು, ಅಂಥ ಒಂದು ನಾಡಿನಲ್ಲಿ ತಾವು ಹುಟ್ಟಿದ್ರಿ, ಅಲ್ಲಿನ ವಾತಾವರಣದಲ್ಲಿ ಬೆಳೆದ್ರಿ. ಹಾಗಾದರೆ ತಮ್ಮ ಆ ಒಂದು ಸುಂದರವಾಗಿರುವಂಥ ಊರಿನ ಬಗ್ಗೆ ಹಾಗೂ ನಿಮ್ಮ ತಂದೆ ತಾಯಿಯವರ ಬಗ್ಗೆ ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ಒಂದು ಸಣ್ಣ ಒಂದು ವಿಷಯ. ನಾನು ಚಿಕ್ಕಮಗಳೂರಲ್ಲಿ ಹುಟ್ಟಿದ್ದು, ಚಿಕ್ಕಮಗಳೂರು. ಅದು ಮಲೆನಾಡಿನ ಕೇಂದ್ರ ಬಿಂದು ಅಂತ ಹೇಳ್ಬೋದು. ನೀವು ಹೇಳಿದ ಹಾಗೆ ಕಾಫಿ ನಾಡು. ಅಲ್ಲಿ ಈಗ ತಂದೆ ತಾಯಿ ಇದ್ದಾರೆ, ಮತ್ತು ನಾವು 5 ಜನ ಮಕ್ಕಳು. ಎಲ್ಲರೂ ಅಕ್ಕ ಅಣ್ಣ ತಮ್ಮ ತಂಗಿ ಇರುವ ತುಂಬು ಕುಟುಂಬ ನನ್ನದು. ಅಕ್ಕ ಅಣ್ಣ ತಮ್ಮ ತಂಗಿ ಎಲ್ಲರೂ ಅಲ್ಲೇ ಇದ್ದಾರೆ, ಅಂದರೆ ಚಿಕ್ಕಮಗಳೂರಿನ ಹತ್ತಿರನೇ ಅಲ್ಲಲ್ಲೇ ಸೆಟ್ಲಾಗಿದ್ದಾರೆ. ಅಪ್ಪ ಅಮ್ಮ ಈಗ ಚೆನ್ನಾಗಿದ್ದಾರೆ. ನಾನು ಮಾತ್ರ ಮದುವೆಯಾಗಿ ಕರಾವಳಿ ಹತ್ರ ಬಂದೆ. ಆದರೆ ಇಲ್ಲಿ ಈಗ ಅಡ್ಜಸ್ಟ್ ಆಗಿ ಚೆನ್ನಾಗಿ ನಡೀತಾ ಇದೆ ನಮ್ಮ ಜೀವನ. ನಿಮ್ಮ ಅಡ್ಜಸ್ಟ್ಮೆಂಟು, ಕರಾವಳಿಯ ಪ್ರಯಾಣ, ಇದ್ರ ಬಗ್ಗೆ ನಾನು ಮತ್ತೆ ಕೇಳ್ತಾ ಇದ್ದೇನೆ. ಸೊ ಈಗ ಚಿಕ್ಕಮಗಳೂರಿನಲ್ಲಿ ನಿಮ್ಮ ಬಾಲ್ಯದ ದಿನಗಳು, ಅದ್ಭುತವಾಗಿರುವಂಥ ಬಾಲ್ಯದ ದಿನಗಳು, ನಿಮ್ದಿರ್ಬೋದು ನಂದಿರ್ಬೋದು, ಪ್ರತಿಯೊರ್ವನಿಗೂ ತನ್ನ ಬಾಲ್ಯದ ನೆನಪುಗಳು ಅಂತ ಹೇಳಿದ್ರೆ ಅದು ತುಂಬ ಒಂದು ಖುಷಿ ಕೊಡುವಂಥ ವಿಷಯ. ಇಂದಿನ ಈ ಜೀವನದ ಜಂಜಾಟದಲ್ಲಿ ನಾವು ನಮ್ಮ ಬಾಲ್ಯಕ್ಕೆ ಪ್ರಯಾಣ ಮಾಡಿದಾಗ ಅಂಥ ದಿನಗಳೇ ಎಷ್ಟು ಚೆನ್ನಾಗಿದ್ದವು ಅಂತ ಎಣಿಸ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಉಂಟು. ಅದೇ ರೀತಿಯಲ್ಲಿ ಅಂಥ ಒಂದು ಸುಂದರ ಹಚ್ಚ ಹಸಿರಿನ ಪರಿಸರದಲ್ಲಿ ನಿಮ್ಮ ಬಾಲ್ಯವನ್ನು ತಾವು ಕಳೆದಿದ್ದೀರಿ. ಯಾವ ಘಟನೆಗಳು ನಿಮಗೆ ನೆನಪಿವೆ? ನಿಮ್ಮ ಬಾಲ್ಯದ ಬಗ್ಗೆ ಒಂದೆರಡು ಘಟನೆಯನ್ನು ನಮ್ಮ ವೀಕ್ಷಕರ ಮುಂದೆ ಸಾದರಪಡಿಸಿ. ಬಾಲ್ಯದ ಘಟನೆಗಳು ಯಾವಾಗಲೂ ನಮ್ಮ ಜೀವನಕ್ಕೆ ತುಂಬ ಉತ್ತೇಜನಕಾರಿ. ಅದು ನಮ್ಮ ಮನೆ ಉಪ್ಪಳ್ಳಿ ಅನ್ನುವ ಒಂದು ಜಾಗದಲ್ಲಿತ್ತು. ಅಲ್ಲಿಂದ 3 ಕಿಲೋಮೀಟರ್ ದೂರದ ಶಾಲೆಗೆ ಹೋಗ್ತಿದ್ದೆ ನಾನು. ಅಲ್ಲಿ ಹೋಗುವ ಆ ರೀತಿ, ಆ ಸೌಂದರ್ಯವನ್ನು ಸವಿದುಕೊಂಡು ಆ ಹಣ್ಣುಗಳನ್ನು ತಿಂದು ಹಾಗೆ ಓಡುವ ರೀತಿ, ಅದು ತುಂಬ ಇಷ್ಟ ನನಗೆ. ಮತ್ತು ನಮ್ಮ ಮನೆಯಲ್ಲಿ ದನ ಕರುಗಳನ್ನು ಸಾಕಿದ್ವಿ. ಬೆಳಿಗ್ಗೆ ಎದ್ದು ಹಾಲನ್ನು ಮನೆಗೆ ಕೊಡೋದು ಅದೆಲ್ಲ ಇತ್ತು. ಅದು ಒಂದು ನೆನಪಿನಲ್ಲಿ ಅಚ್ಚಳಿಯದೆ ಉಳಿದಂತಹ ಒಂದು ಘಟನೆ ಆಗಿದೆ. ಮತ್ತು ಹೀಗೆ ಬೆಳೀತಾ ನಾನು ಕಾಲೇಜಲ್ಲಿ ಹೋದಾಗ, ದೂರದ ಕಾಲೇಜೇ, ಸ್ವಲ್ಪ ಒಂದು 2-3 ಕಿಲೋಮೀಟ್ರ್ ಹೋಗಲಿಕ್ಕಿತ್ತು. ಅದು ಹೋಗಿ ಅಲ್ಲಿ ನಾನು ಕಾಲೇಜಿನ ಲೀಡರ್ ಆಗಿದ್ದೆ, ಅಂದರೆ SPL ಆಗಿ ಲೀಡರ್ ಆಗಿದ್ದೆ. ಅಲ್ಲಿ ಕಳೆದ ಆ ಲೀಡರ್ ಆಗಿ ನಾನು ನಿಭಾಯಿಸಿದ ಕಾರ್ಯಗಳು ಅದೆಲ್ಲ ತುಂಬ ಖುಷಿಯಾಗುತ್ತೆ. ಇದೆಲ್ಲ ತುಂಬ ನೆನಪಾಗುತ್ತೆ, ಈಗ ಸಹ ನೆನಪಾಗುತ್ತೆ. ಮತ್ತು ಮನೆಯಲ್ಲಿ ಆಡಿದ್ದು ಅದೆಲ್ಲ ಆ ನೇಚರಲ್ಲಿ ಮಲೆನಾಡೆ ಯಾವಾಗಲೂ ಮರೀಲಿಕ್ಕಾಗಲ್ಲ. ಈಗ ನೀವು ಮಲೆನಾಡಿನ ನಿಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡ್ರಿ, ನನಗೂ ತುಂಬ ಸಂತೋಷ. ಈಗ ನಾನು ಹೇಳ್ತಾ ಇರುವಂಥದ್ದು, ನೀವು ಈಗ ಕಾಲೇಜ್ ಬಗ್ಗೆ ಉಲ್ಲೇಖ ಮಾಡಿದ್ರಿ. ನನಗೆ ಗೊತ್ತಿದ್ದ ಪ್ರಕಾರದಲ್ಲಿ ತಾವು ಒಬ್ಬರು ಗಣಿತ ಶಿಕ್ಷಕಿ. ಗಣಿತ ಹಾಗೂ ವಿಜ್ಞಾನ ಅಣ್ಣ ತಮ್ಮಂದಿರು, ಒಂದೇ ನಾಣ್ಯದ 2 ಮುಖಗಳು. ಸೊ ಈಗ ಈ ಗಣಿತದ ಬಗ್ಗೆ ನಿಮಗೆ ಒಲವು ಹೇಗೆ ಮೂಡಿತು? ಅದು ಹೇಗೆ ಅಂದರೆ, ನಾನು ಕಲಿತಾ ಇರುವಾಗ ನನಗೆ ಯಾಕೋ ಗಣಿತ ಒಂದು ಈಸಿ ಸಬ್ಜೆಕ್ಟಾಗಿ ಬಂತು. ಮತ್ತು ಗಣಿತದಲ್ಲೇ ನನಗೆ ಸುಲಭವಾಗಿ ಸಿಕ್ಕಿದ್ದು, ನಾನು ಯಾಕೆ ಇನ್ನೂ ಮುಂದಿನ ಮಕ್ಕಳಿಗೆ ನಾನು ಕೊಡಬಾರ್ದು ಅನ್ನುವ ರೀತಿಯಲ್ಲಿ ಮನಸ್ಸು ಬೆಳೀತು. ಹಾಗೆ ನಾನು ಶಿಕ್ಷಕಿಯಾಗಿ ಗಣಿತದಲ್ಲೇ ಮುಂದುವರ್ಕೊಂಡು ಬಂದೆ. ಸರಿ, ಈಗ ನೀವು ನಿಮ್ಮ ಕಲಿಕೆಯ ಸಂದರ್ಭದಲ್ಲಿ ಓದಿನ ಅಭಿರುಚಿ, ಸಾಹಿತ್ಯದ ಒಲವು ಯಾವ ರೀತಿ ಇತ್ತು? ಆ ದಿನಗಳಲ್ಲಿ ಅಷ್ಟು ಸಾಹಿತ್ಯದ ಅಭಿರುಚಿ ಇರಲಿಲ್ಲ ನನಗೆ. ಅಂದರೆ ಸಿಂಪಲ್ಲಾಗಿ ಸುಮ್ಮನೆ ಒಂದು ಸ್ವಲ್ಪ ಪ್ರಬಂಧ ಬರೆಯೋದು, ಭಾಷಣಗಳಲ್ಲಿ ಭಾಗವಹಿಸೋದು ಅಂಥದ್ದೆಲ್ಲ ಇತ್ತು. ನಂತರ ಈಗೀಗ ಸ್ವಲ್ಪ ಮದುವೆ ಆದ ನಂತರ ಹೆಚ್ಚು ಬೆಳೀತು ಅಂತ ಹೇಳ್ಬೋದು. ಅಂದರೆ ಆಗಿನ ಕಾಲದಲ್ಲಿ ನನಗೆ ಸಮಯ ಸಹ ಹಾಗೆ ಇತ್ತು, ಮನೆಯಲ್ಲಿ ಕಷ್ಟ ಇತ್ತು, ಎಲ್ಲ ಕೆಲಸ ಮಾಡಿಕೊಂಡು ನಾವು ಶಾಲೆಗೆ ಹೋಗಬೇಕಿತ್ತು. ಆವಾಗ ಸಮಯ ಬರೀಲಿಕ್ಕೆಲ್ಲ ಇರಲಿಲ್ಲ, ಅದು ಸ್ವಲ್ಪ ಆಸಕ್ತಿ ಇತ್ತು. ಆದರೆ ಈಗೀಗ ಮದುವೆ ಆಗಿ ಈಗ ಸ್ವಲ್ಪ ಪುರ್ಸೊತ್ತು ಆಗುವಾಗ ತುಂಬ ಒಲವು ಮೂಡಿ ಬಂತು. ಮತ್ತು ಅದು ಕೆಲವು ಓದುವಿಕೆ ಸಹ ಕಾರಣ ಆಗಿದೆ. ಅಲ್ಲ, ನಿಮ್ಮ ಕಾಲೇಜಿನ ದಿನಗಳಲ್ಲಿ ನೀವು ಏನಾದರೂ ಒಂದು ಸಾಹಿತ್ಯ ಕೃಷಿ ಮಾಡಿದ್ರಾ? ಆಗ ಸಿಂಪಲ್ಲಾಗಿ 1-2 ಕವನಗಳು ಬರೆದಿದ್ದೆ, ಕಥೆಗಳು, ಸಣ್ಣ ಕಥೆಗಳನ್ನು ಬರೀತಿದ್ದೆ. ಬಟ್ ಎಲ್ಲೂ ಪಬ್ಲಿಷ್ ಮಾಡಿದ್ದೆಲ್ಲ ಇಲ್ಲ. ಶಾಲಾ ಮ್ಯಾಗ್ಝೀನಿಗೆ ಹಾಗೆಲ್ಲ ಕೊಡ್ತಿದ್ದೆ ಅಷ್ಟೇ. ಶಾಲಾ ಮ್ಯಾಗ್ಝಿನ್ನಲ್ಲಿ ನಿಮ್ಮ ಕಥೆಗಳು ಪಬ್ಲಿಷ್ ಆದಾಗ ನಿಮ್ಮ ಶಿಕ್ಷಕರಿಂದ ಅಥವಾ ಶಿಕ್ಷಕಿಯರಿಂದ ಅಥವಾ ನಿಮ್ಮ ಫ್ರೆಂಡ್ಸಿಂದ ಯಾವ ರೀತಿ ಪ್ರತಿಕ್ರಿಯೆ ಬರ್ತಾ ಇತ್ತು? ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ನೀನು ಇಷ್ಟು ಚಂದ ಬರಿತೀಯಾ, ಇನ್ನೊಂದು ಸ್ವಲ್ಪ ಬರಿ, ಹಾಗೆ ಉತ್ತೇಜನ ತುಂಬ ಸಿಕ್ಕಿದೆ. ಓದಿದವರು ಯಾರೂ ಸಹ ಹೀಗೆ ಕೀಳು ಮಟ್ಟದಲ್ಲಿ ಮಾತಾಡಿದ್ದು ಇಲ್ಲ, ನನಗೆ ಚೆನ್ನಾಗೇನೇ ಇದೆ ಅಂತ ಉತ್ತೇಜನ ಸಹ ಕೊಟ್ಟಿದ್ದಾರೆ. ಈಗ ಪ್ರಮುಖವಾಗಿರುವಂಥ ಒಂದು ವಿಷಯಕ್ಕೆ ಬರ್ತಾ ಇದ್ದೀನಿ ಮೇಡಮ್ ನಾನು. ಯಾಕಂತ ಹೇಳಿದ್ರೆ ವನಿತಾ ಮಾರ್ಟಿಸ್
ಹೆಸರೇ ಹೇಳ್ತದೆ ಏನಂತ ಹೇಳಿದ್ರೆ ನೀವು ಒಂದು ಕೊಂಕಣಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ್ದವರು ಅಂತ. ಈಗ ಈ ಕೊಂಕಣಿ ಕ್ರಿಶ್ಚಿಯನ್ ಸಮುದಾಯವನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಥವಾ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೊಂಕಣಿಯ ಕಲ್ಚರ್ ಅಥವಾ ಸಂಸ್ಕೃತಿ ಅದು ಎಂಟೈರ್ಲಿ ಡಿಫರೆಂಟ್, ಅದು ಬೇರೆಯೇ ಇದೆ. ಕೊಂಕಣಿ ಕಲ್ಚರ್ನಲ್ಲಿ ಹುಟ್ಟಿ ಬೆಳೆದು ಕನ್ನಡ ಸಾಹಿತ್ಯದತ್ತ ಯಾಕೆ ಆಕರ್ಷಿತರಾದ್ರಿ ಹಾಗೂ ಯಾವ ಕಾರಣದಿಂದ ಕನ್ನಡ ಸಾಹಿತ್ಯ ನಿಮ್ಮನ್ನು ಸೆಳೆಯುತ್ತಾ ಇತ್ತು? ಅದು ಓದುವಿಕೆ ಅನ್ಬೋದು. ಅಂದರೆ ನಾನು ಓದಿದ ಪುಸ್ತಕಗಳು ಹಾಗೆ ಇತ್ತು. ಅಂದರೆ ನಾನು ಹಿರೇಮಗಳೂರು ಕಣ್ಣನವರ ಪುಸ್ತಕಗಳನ್ನು ಓದಿದ್ದೇನೆ, ಎಸ್.ಎಲ್. ಭೈರಪ್ಪರವರ ಪುಸ್ತಕಗಳನ್ನು ಓದಿದ್ದೇನೆ. ಜೊತೆಗೆ ನಮ್ಮ ಉಡುಪಿಯ ವೈದೇಹಿಯವರು ಅವರದೆಲ್ಲ ಪುಸ್ತಕಗಳನ್ನು ಓದುವಾಗ ಏನೋ ಒಂಥರ ಕನ್ನಡದಲ್ಲೇ ಮುಂದುವರಿಬೇಕು ಅನ್ನಿಸ್ತು ನನಗೆ. ಕೊಂಕಣಿಯಲ್ಲಿ ಬರಿತೇನೆ, ಆದರೆ ಕನ್ನಡದಲ್ಲಿ ಆ ಶಬ್ದ ಭಂಡಾರ ಒಂದು ಸ್ವಲ್ಪ ಜ್ಞಾನ ಸ್ವಲ್ಪ ಜಾಸ್ತಿ ಇದೆ ನನಗೆ. ಆ ಕನ್ನಡದಲ್ಲೇ ಮುಂದುವರಿಯುವ ಆಸೆ ಬಂತು. ಹಾಗೆ ಹೀಗೆ ಬರಿತಾ ಇರುವಾಗ ತುಂಬ ಜನರ ಉತ್ತೇಜನ ಸಹ ಕನ್ನಡಕ್ಕೆ ಸಿಕ್ಕಿದೆ ನನಗೆ. ಅದರಿಂದ ಕನ್ನಡದಲ್ಲೇ ಬೆಳೀತಾ ಬಂದೆ. ಅಂದರೆ ಕೊಂಕಣಿಯ ವ್ಯಾಪ್ತಿಗಿಂತ ಕನ್ನಡದ ವ್ಯಾಪ್ತಿ ತುಂಬ ಹೇರಳವಾಗಿರ್ತದೆ, ವಿಶಾಲವಾಗಿರುವಂತಹ ಒಂದು ವ್ಯಾಪ್ತಿ ಇರೋದ್ರಿಂದ ಕನ್ನಡದ ಸಾಹಿತ್ಯವನ್ನು ನೀವು ಹೆಚ್ಚಾಗಿ ನೆಚ್ಚಿಕೊಂಡ್ರಿ. ಹೌದು, ಮತ್ತು ಶಬ್ದ ಭಂಡಾರ ಜಾಸ್ತಿ ಇರೋದ್ರಿಂದ ಆ ಸೈಡ್ ಹೆಚ್ಚು ಬೆಳೆದೆ. ಕೊಂಕಣಿಯಲ್ಲಿ ಅಷ್ಟು ಶಬ್ದ ಭಂಡಾರ ನನ್ನಲ್ಲಿ ಇರುವ ಹಾಗೆ ಕಾಣ್ತಾ ಇಲ್ಲ. ಇನ್ನೂ ಓದಬೇಕು ನಾನಿನ್ನು. ಈಗ ನೀವು ಸಾಹಿತ್ಯ ಕೃಷಿಯನ್ನು ಆರಂಭ ಮಾಡಿದ್ರಿ, ಸಾಹಿತ್ಯವನ್ನು ರಚಿಸಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಯಾವ ಪ್ರಕಾರದ ಸಾಹಿತ್ಯ ನಿಮಗೆ ತುಂಬ ಇಷ್ಟ? ಅಂದರೆ ಒಂದು ನಾನು ಬರೆದಿದ್ರಿಂದ ಒಂದು 10 ಜನರಿಗೆ ಒಳ್ಳೆಯದಾಗಬೇಕು. ಓದಿದವರಲ್ಲಿ ಒಂದು ಇಬ್ಬರಾದರೂ ಅದರಿಂದ ಪ್ರೇರಣೆ ಪಡ್ಕೊಂಡು ಬದಲಾಗಬೇಕು, ಆ ಟೈಪ್ ಏನಾದರೂ ಒಂದು ನೀತಿ ಅದರಲ್ಲಿ ಅಳವಡಿಸ್ತಾ ಹೋಗ್ತಾ ಇದ್ದೇನೆ ನಾನು. ಯಾವುದೀಗ ಕವನ ಬರೆದ್ರೂ ಸಹ ಒಂದು ಕೊನೆಯ 2 ಸಾಲಲ್ಲಿ ಒಂದು ಸಣ್ಣ ನೀತಿ ಕೊಡ್ತೇನೆ. ಕತೆಗಳು ಬರೆದ್ರೂ ನೀತಿ, ಎಲ್ಲಾದರೂ 1-2 ಮೌಲ್ಯಗಳನ್ನು ನಾನು ಕೊಡ್ತೇನೆ. ಶಿಕ್ಷಕಿಯಾದ ಮೇಲೆ ಆ ಒಂದು ಮೌಲ್ಯಭರಿತ ಒಂದು ಜೀವನ ಬೇರೆಯವರಿಗೆ ಕೊಡಬೇಕು ಅನ್ನೋ ಉದ್ದೇಶ ನನ್ನಲ್ಲಿದೆ. ಖಂಡಿತ. ಒಬ್ಬ ಶಿಕ್ಷಕಿ ಆದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾಗಿರುವಂಥ ಧ್ಯೇಯ ಇರ್ತದೆ. ನಾವು ಆದರ್ಶಪ್ರಾಯರಾಗಿರಬೇಕು, ಇನ್ನೊಬ್ಬರಿಗೆ ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಇರಬೇಕು ಅಂತ. ನಿಮ್ಮ ಮೇಲೆ ಈ ಸಾಹಿತ್ಯ ರಚನೆಗೆ ಪ್ರಭಾವ ಬೀರಿರುವ ಪ್ರಮುಖ ವ್ಯಕ್ತಿಗಳು ಯಾರು? ಹಾಗೆ ಎಲ್ಲರೂ ಸಮಾನರು ಅನ್ಬೋದು. ನಾನು ಕವನಗಳನ್ನು ಬರೆದು ಮೊದಲು ಪಬ್ಲಿಷ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೇ ಅನ್ಬೋದು. ಅಂದರೆ ಮೊದಲೆಲ್ಲ ಬರೆದು ಪುಸ್ತಕದಲ್ಲೇ ಇಟ್ಬಿಡ್ತಿದ್ದೆ. ಅದನ್ನು ನಾನು ಎಲ್ಲೂ ಪಬ್ಲಿಷ್ ಮಾಡ್ತಿಲ್ಲ. ಯಾರಾದರೂ ಕೇಳಿದರೆ ಆಕಾಶವಾಣಿಯಲ್ಲೊಂದು ಓದೋದು ಹಾಗೆಲ್ಲ ಮಾಡ್ತಾಯಿದ್ದೆ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೀತಾ ಹೋಗುವಾಗ ಹೊನ್ನಾವರದ ಗಜಾನ ಮಹಾಲಯ ಸರ್ ಒಬ್ಬರಿದ್ದಾರೆ. ಅವರು ನನಗೆ ಹೇಳಿದರು, ನೀಷ್ಟು ಚೆನ್ನಾಗಿ ಬರೀತಿದೆಯಲ್ಲ, ಇನ್ನೊಂದು ಸ್ವಲ್ಪ ಮುಂದುವರಿಸ್ಕೊಂಡು ಹೋಗು, ನೀನು ಹಾಯ್ಕುಗಳು ಮತ್ತು ಬೇರೆ ಬೇರೆ ವಿಧದಲ್ಲಿ ನೀನು ಬರಿತಾ ಹೋಗು ಹಾಗೆ ಹೇಳಿದರು. ಜೊತೆಗೆ ಮನೆಯಿಂದನೂ ಪ್ರೇರಣೆ ಉತ್ತೇಜನ ಸಿಕ್ಕಿದೆ ನನಗೆ. ಗಂಡನಿಂದ ಆಗಲಿ ಮಕ್ಕಳಿಂದ ಆಗಲಿ. ಸಮಯ ಇಲ್ಲದಾಗ ರಾತ್ರಿ ಕೂತ್ಕೊಂಡೆಲ್ಲ ಬರಿತಿದ್ದೆ ನಾನು. ಆಗ ಕಿರಿಕಿರಿ ಮಾಡೋದೇನೂ ಇರಲಿಲ್ಲ. ನನಗೆ ಬರೀಲಿಕ್ಕೆ ಫ್ರೀ ಮೈಂಡ್ ಕೊಡ್ತಿದ್ರು ಅವರು. ಮತ್ತು ನನ್ನ ಸಹೋದ್ಯೋಗಿ ಮಿತ್ರರು ಕೆಲವರು ಇದ್ದಾರೆ. ಅಂದರೆ ಕನ್ನಡದಲ್ಲಿ ಮುಖ್ಯದಲ್ಲಿ ಅವರು ಇರುವ ಕ್ಷೇತ್ರದಲ್ಲಿರುವರು. ಅವರು ಹೇಳಿದ್ದಾರೆ, ನಿನ್ನ ಕವನಗಳು ಚೆನ್ನಾಗಿ ಬರ್ತಾ ಉಂಟು, ನಿನ್ನ ಬರಹ ಚೆನ್ನಾಗಿದೆ, ನಿನ್ನ ಬರಿತಾ ಇರು, ಈ ಪತ್ರಿಕೆಗೆ ಕೊಡು, ಆ ಪತ್ರಿಕೆಗೆ ಕೊಡು ಅಂತ ಉತ್ತೇಜನ ಕೊಟ್ಟಿದ್ದಾರೆ. ಅದಕ್ಕಿಂತ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ಪ್ರಾಂಶುಪಾಲರು ಅವರು ಅಭಿಲಾಷ ಮೇಡಮ್ ಅಂತ, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಬರಹ ವನಿತಾ ಮೈಂಡನ್ನು ಕೂಲ್ ಮಾಡುತ್ತೆ ಮತ್ತು ತುಂಬ ಒಂದು ನಮಗೆ ಜೀವನವನ್ನು ಕಲಿಸುತ್ತೆ. ಬೇರೆ ಬೇರೆ ವಿಧದ ಪ್ಲ್ಯಾನ್ಗಳು, ಐಡಿಯಾಗಳು, ನೀನು ಒಳಿತನ್ನು ಕಾಣಲಿಕ್ಕೂ ತುಂಬ ದಾರಿ ಕೊಡುತ್ತೆ. ಅದು ಬರಹವನ್ನು ಮುಂದುವರಿಸುವಂತ ಅವರು ತುಂಬ ಉತ್ತೇಜನ ಕೊಟ್ಟಿದ್ದಾರೆ. ಸಾಹಿತ್ಯ ಒಂದು ದೊಡ್ಡ ಸಾಗರ. ಸಾಗರದಲ್ಲಿ ವಿವಿಧ ರೀತಿಯ ಅಲೆಗಳು ಬರ್ತವೆ. ಒಂದು ದೊಡ್ಡ ಅಲೆ, ಒಂದು ಸಣ್ಣ ಅಲೆ, ಒಂದು ಚಿಕ್ಕ ಅಲೆ. ಸೊ ಈ ಪ್ರಕಾರದಲ್ಲಿ ಈ ಸಾಹಿತ್ಯದಲ್ಲಿ ವಿವಿಧ ಪ್ರಕಾರಗಳು ಇರ್ತವೆ. ನೀವು ಯಾವ ಪ್ರಕಾರವನ್ನು ಇಷ್ಟಪಡ್ತೀರಿ? ಗದ್ಯ ಅಥವಾ ಪದ್ಯ? ಯಾವುದರ ಬಗ್ಗೆ ನಿಮಗೆ ಹೆಚ್ಚು ಒಲವು? ನನಗೆ ಹೆಚ್ಚಾಗಿ ಪದ್ಯದಲ್ಲೇ ಒಲವಾಗುತ್ತೆ. ಅಂದರೆ ಅದನ್ನು ಒಂದು ಓದುವವರು ಒಂದು ಲೈಕ್ ಅಂತ ಕೆಲವರು ಓದುಗರು ಜಾಸ್ತಿ ಇದ್ದಾರೆ ಅನಿಸುತ್ತೆ ನನಗೆ. ನನ್ನ ಕವನಗಳನ್ನು ಓದಿದವರು ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಗದ್ಯವನ್ನು ಬರೀತೇನೆ, ಆದರೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಪದ್ಯದನ್ನೇ ಖುಷಿ. ಏನೇ ಈಗ ಒಂದು ಸಣ್ಣ ಒಂದು ಹೂವಿನ ತೋಟ ನೋಡಲಿ ಅಥವಾ ಒಂದು ಏನಾದರೂ ಒಂದು ಇನ್ಸಿಡೆಂಟ್ ಆಗಲಿ, ಅದರ ಬಗ್ಗೆ ಪದ್ಯವೇ ಬರ್ತದೆ ನನಗೆ. ಆ ಪದ್ಯದಲ್ಲೇ ಮಾಡ್ತೇನೆ. ಮತ್ತೀಗ ಎಕ್ಸಾಮ್ ಡ್ಯೂಟಿ ಇರುವಾಗ ಆಗ್ಬೋದು, ಸುಮ್ಮನೆ ಮೈಂಡ್ ಕೂಲ್ ಇದ್ದಾಗ, ನಾನೊಬ್ಬಳೇ ಇದ್ದಾಗ ಎಲ್ಲ ಪದ್ಯದ ರೂಪದಲ್ಲೇ ಪದಗಳು ನನಗೆ ಬರುತ್ತೆ, ಅದನ್ನೇ ನಾನು ಬರೀತೇನೆ. ಸೊ ಅದಕ್ಕೆ ಹೇಳೋದು,
ರವಿ ಕಾಣಂತನ್ನು ಕವಿ ಕಂಡ ಅಂತ. ಯಾಕಂತ ಹೇಳಿದ್ರೆ ಕವಿಯ ಒಂದು ಮೆಂಟ್ಯಾಲಿಟಿ ಅಥವಾ ಆತನ ಒಂದು ವ್ಯಕ್ತಿತ್ವ 24/7 ಯಾವ ಗಳಿಗೆಯಲ್ಲಿ ಅವನಿಗೆ ಅದು ಆ ಒಂದು ಕವಿಗೆ ಅದು ಫ್ಲ್ಯಾಶ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮಲಗಿದ್ದಾಗಲೂ ಇರ್ಬೋದು, ಅಥವಾ ಊಟ ಮಾಡ್ತಾ ಇರ್ಬೋದು ಸಂದರ್ಭದಲ್ಲಿ ಇರ್ಬೋದು, ಅಥವಾ ಟ್ರಾವೆಲ್ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಇರ್ಬೋದು. ಆಗ ಅನಿರೀಕ್ಷಿತವಾಗಿ ಕೆಲವೊಂದು ಫ್ಲ್ಯಾಶ್ ಆಗುತ್ತೆ, ಆತನ ಪ್ರತಿಭೆ ಜಾಗೃತವಾಗುತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಖಂಡಿತವಾಗಿ ಆಗತ್ತೆ. ಆಗ ಯಾವುದೇ ಒಂದು ವಿಷಯದ ಬಗ್ಗೆ ಬರೆಯಬೇಕು ಅಂತ ಹೇಳುವಂಥ ಪ್ರೇರಣೆ ನೀವು ತಯಾರಿಲ್ಲದೇ ಇರುವಂಥ ಸಂದರ್ಭದಲ್ಲಿ, ಬೇರೆ ಬೇರೆ ಕೆಲಸಗಳಲ್ಲಿ ಮಗ್ನರಾಗಿರುವಂಥ ಸಂದರ್ಭದಲ್ಲಿ ಅಂಥ ಒಂದು ಪ್ರೇರಣೆ ಬಂದಾಗ ಆ ಕ್ಷಣದಲ್ಲಿ ತಾವು ಏನು ಮಾಡ್ತೀರಾ? ಆ ಕ್ಷಣದಲ್ಲಿ ಆ ಪದಗಳನ್ನು ನಾನು ಜೋಡಿಸಿಡ್ತೇನೆ. ಮತ್ತು ಸಮಯ ಇದ್ದಾಗ ರಾತ್ರಿ ಹೊತ್ತಾಗ್ಬೋದು ಅಥವಾ ಯಾವಾಗಾದ್ರೂ ಆ ದಿನ 1-2 ದಿನ ಒಳಗೆ ಆ ಪದಗಳನ್ನು ಬರಹ ರೂಪಕ್ಕೆ ತರ್ತೇನೆ ನಾನು. ಹಾಗೆ ಈಗ ಉದ್ದ ಪ್ರಯಾಣ ಮಾಡ್ತೇನೆ. ಈಗ ಚಿಕ್ಕಮಗಳೂರು, ನಾನು ಕರಾವಳಿಯಿಂದ ಚಿಕ್ಕಮಗಳೂರು ಉದ್ದ ಪ್ರಯಾಣದಲ್ಲಿ ಬೋರ್ ಆಗ್ತಾ ಇರ್ತದೆ, ಏನಾದರೂ ನೋಡುವಾಗ ಮನಸ್ಸಿಗೆ ಬರುತ್ತೆ ಅಂತ ಇಲ್ಲ, ಒಂದು ಸಾಲುಗಳು ತಾನಾಗಿ ಹುಟ್ಕೊಳ್ಳುತ್ತೆ ಮೈಂಡಲ್ಲಿ. ಅದನ್ನು ನೆನಪಲ್ಲಿ ಇಟ್ಕೊಂಡು ನಾನು ನಂತರ ಬರಿತೇನೆ. ಅಂದರೆ ನಿಮ್ಮದು ಮೆದುಳಿನ ಹಾರ್ಡ್ ಡಿಸ್ಕ್ ತುಂಬ ಸ್ಟ್ರಾಂಗ್ ಇರಬೇಕು ಅಲ್ವಾ? ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನನ್ನ ಕೆಲವು ಫ್ರೆಂಡ್ಸ್ ಹೇಳೋದು ಏನಂತ ಹೇಳಿದ್ರೆ, ನನ್ನ ಕೆಲವು ಫ್ರೆಂಡ್ಸ್ ಕವಿಗಳಿದ್ದಾರೆ ಅಥವಾ ಆರ್ಟಿಸ್ಟ್ಗಳಿದ್ದಾರೆ, ಅವ್ರ ಕೈಲೊಂದು ಯಾವತ್ತೂ ಚಿಕ್ಕ ಪುಸ್ತಕ ಇರುತ್ತೆ, ಸ್ಕೆಚ್ ಬುಕ್ ಅಂತ, ಏನಾದರೂ ಹೊಳೆದು ಕೂಡಲೇ 2 ಗೀಚ್ ಬಿಡ್ತಾರೆ, ಹಾಗೂ ಅದನ್ನು ಇಟ್ಕೊಳ್ತಾರೆ. ಆದರೆ ತಾವು ಹಾಗೆ ಮಾಡ್ತಾ ಇಲ್ಲ, ಅದನ್ನು ಮನಸ್ಸಿನಲ್ಲಿ ಗೀಚಿ ವಿದಿನ್ 48 hours ಒಳಗೆ ಅದನ್ನು ಪೆನ್ನಿನ ಮೂಲಕ, ಲೇಖನಿಕೆಯ ಮೂಲಕ ಅದನ್ನು ನೀವು ಕಾರ್ಯರೂಪಕ್ಕೆ, ಕವನಕ್ಕೆ ಇಳಿಸಿಬಿಡ್ತೀರ. ತುಂಬ ಸಂತೋಷ. ಅಂಥ ಒಂದು ಅದ್ಭುತವಾಗಿರುವಂತಹ ಒಂದು ಆಸ್ವಾದಿಸುವಂತಹ ಒಂದು ಗುಣ ನಿಮ್ಮಲ್ಲಿ ಇರುವುದರಿಂದ ನೀವು ಒಬ್ಬ ಕವಯಿತ್ರಿಯಾಗಿ ಬೆಳೆಯಲಿಕ್ಕೆ ಸಾಧ್ಯವಾಯಿತು. ಮೇಡಮ್, ಈಗ ನನಗೆ ಹೇಳಿ, ನೀವು ಮೊದಲ ಕವನ ನಿಮ್ಮದು ಪಬ್ಲಿಷ್ ಆದಾಗ, ಪ್ರಕಟವಾದಾಗ ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಪ್ರಕಟವಾದಾಗ ಇದನ್ನು ಯಾರು ಓದ್ತಾರೋ ಇಲ್ವೋ ಅಂತ ಸುಮ್ಮನೆ ಇದ್ದೆ ನಾನು. ಆದರೂ ಇರಲಿ, ಎಲ್ಲರೂ ಬರೀತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅದರಲ್ಲಿ ಇದರಲ್ಲಿ, ನಾನು ಒಂದು ಬರೆದು ಹಾಕ್ತೇನೆ ಅಂತ ಹಾಕಿಬಿಟ್ಟೆ. ನಂತರ ಅಲ್ಲಿಂದ ಬಂದ ಒಂದು ಉತ್ತೇಜನಕಾರಿ ಮಾತುಗಳು, ಅದೆಲ್ಲ ತುಂಬ ಖುಷಿಯಾಯಿತು. ಹಾಗಾದರೆ ಆಮೇಲೆ ಇನ್ನೂ ಬರೆಯೋಣ, ಆಗ ಅವರು ಹೇಳಿದ ರೀತಿಯಲ್ಲಿ ಸರಿಪಡಿಸಿಕೊಂಡು ಬರೆಯೋಣ, ಹಾಗೆಲ್ಲ ಆಯಿತು. ಆ್ಯಕ್ಚುಲಿ ನಾನು ಮೊದಲು ಬರೆದದ್ದೊಂದು ಸ್ವಲ್ಪ ಸ್ಯಾಡ್ ಕವನ ಅನಿಸುತ್ತೆ. ಅದನ್ನು ಬರೆದಿದ ಮೇಲೆ ಹೇಳಿದರು, ಆ ಒಂದು ಕವನದಲ್ಲಿ ಎಂಥ ಪದಗಳನ್ನು ನೀನು ಉಪಯೋಗಿಸಿದೀಯ ವನಿತ, ಕೆಲವು ಅರ್ಥವೇ ಗೊತ್ತಿಲ್ಲ ನಮಗೆ, ಹಾಗೆಲ್ಲ ಹೇಳಿದರು. ಅದೆಲ್ಲ ಒಂಥರ ಉತ್ತೇಜನಕಾರಿ ಮಾತುಗಳು, ಖುಷಿಯಾಯಿತು. ಈಗ ನೀವು ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಆದರೆ ಈ ಸಾಹಿತ್ಯ ಎನ್ನುವಂಥದ್ದು ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗ್ತಾ ಇರಬೇಕಾದ್ರೆ ಪ್ರಿಂಟ್ ಮೀಡಿಯಾ ಇದೆ. ಈ ಮುದ್ರಣ ಮಾಧ್ಯಮದಲ್ಲಿ ಫಾರ್ ಎಕ್ಸಾಂಪಲ್ ತಾವು ಬರೆದಿರುವಂತಹ ಈ ಪದ್ಯಗಳು, ಚುಟುಕುಗಳು ಅಥವಾ ಯಾವುದೇ ಒಂದು ಪ್ರಬಂಧಗಳು ಯಾವುದೇ ಒಂದು ನಿಯತಕಾಲಿಕಗಳಲ್ಲಿ, ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆಯಾ? ಯಾವ ಪತ್ರಿಕೆಗಳಲ್ಲಿ ಪ್ರಕಟವಾದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಇಲ್ಲ, ಹಾಗೆ ನಾನು ಹೆಚ್ಚು ಪತ್ರಿಕೆಗಳಿಗೆ ಕೊಡಲಿಕ್ಕೆ ಹೋಗಿಲ್ಲ. ಹೀಗೆ ಮ್ಯಾಗ್ಝಿನ್ಸ್ಗಳಲ್ಲಿ ಕೆಲವು ಶಾಲಾ ಮ್ಯಾಗ್ಝಿನ್ ಇರ್ಬೋದು, ಶಾಲಾ ಮ್ಯಾಗ್ಝಿನಲ್ಲಿ ಪ್ರತಿ ವರ್ಷ ಕೊಡ್ತೇನೆ ನಾನು. ಮತ್ತು ಬೇರೆ ಹೀಗೆ ಹೆಚ್ಚು ಪತ್ರಿಕೆಗಳಲ್ಲಿ ಕೊಡಲಿಲ್ಲ. ಹೀಗೆ ಚಿಕ್ಕಮಗಳೂರಿನಲ್ಲಿರುವಾಗ ನವಜ್ಯೋತಿ ಎನ್ನುವ ಪತ್ರಿಕೆಗೆ ಒಂದು ಕೊಡ್ತಿದ್ದೆ, ನಮ್ಮ ಕ್ರೈಸ್ತ ಸಮುದಾಯದ ಇದಕ್ಕೆ. ಪರವಾಗಿಲ್ಲ, ಯಾಕಂತ ಹೇಳಿದ್ರೆ ಒಂದು ಕಾಲ ಇತ್ತು ಪತ್ರಿಕೆಗಳಲ್ಲಿ ಕವನಗಳು ಪ್ರಕಟವಾದರೆ ಅದು ಕವನಗಳು ಎನ್ನುವಂಥ ಒಂದು ಮಾನದಂಡ ಇತ್ತು. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ ಎಲ್ಲ ರೀತಿಯಲ್ಲಿ ಮಾಧ್ಯಮ ಬದಲಾಗ್ಬಿಟ್ಟಿದೆ. ಪತ್ರಿಕೆಗಳು ಜನಮಾನಸ್ಸಿನಲ್ಲಿ ಖಂಡಿತವಾಗಿ ಆ ಪತ್ರಿಕೆಗಳಿಗೆ ಸ್ಥಾನ ಉಂಟು. ಆದರೆ ಮೊದಲಿನ ರೀತಿಯಲ್ಲಿ ಪ್ರಿಂಟ್ ಮೀಡಿಯಾ ಅಥವಾ ಮುದ್ರಣ ಮಾಧ್ಯಮ ಈಗ ಮೊದಲಿನ ರೀತಿಯಲ್ಲಿ ಜನಪ್ರಿಯವಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದೊಂದು ಬದಲಾವಣೆ. ಆ ಬದಲಾವಣೆಯನ್ನು ಪ್ರತಿಯೊಬ್ಬರು ಒಪ್ಕೊಳ್ತಾ ಇದ್ದೀವಿ. ಆ ಬದಲಾವಣೆಗೆ ತಾವು ಸ್ಪಂದಿಸಿದ್ದೀರಿ, ಹಾಗೂ ಆ ಬದಲಾವಣೆ ಸ್ಪಂದಿಸಿಕೊಂಡು ನೀವೀಗ ಪ್ರಿಂಟ್ ಮೀಡಿಯಾಕ್ಕಿಂತ ಜಾಸ್ತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕವಿತೆಗಳನ್ನು ಬರೀತಾ ಇದ್ದೀರಿ. ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕವಿತೆಗಳನ್ನು ಬರೆದಾಗ, ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಕವಿತೆ ಬರೆದಾಗ ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು? ಹೌದಬ್ಬ, ಎಷ್ಟು ಜನ ಓದ್ತಾರಲ್ವ ಇದನ್ನು, ಹಾಗೆಲ್ಲ ಅನ್ನಿಸ್ತಿತ್ತು. ಬರೆಯೋದು ಬೇಡವೋ, ನಾನು ಆ ಒಂದು ಲೆವೆಲಲ್ಲಿ ಇದ್ದೇನೋ, ಕ್ಷೀಣ ಮಟ್ಟದಲ್ಲಿದ್ದೇನೋ, ಹಾಗೆಲ್ಲ ಅನ್ನಿಸ್ತಿತ್ತು. ಆದರೂ ಜನರಿಂದ ಪ್ರತಿಕ್ರಿಯೆಗಳು ತುಂಬ ಬಂದಾಗ ಅದು ಖುಷಿಯಾಗಿ ಮುಂದುವರಿಸ್ಕೊಂಡು ಹೋದೆ. ಮತ್ತು ಹೀಗೆ ಕವನ ವಾಚನಗಳನ್ನು ನಾನು ಮಾಡಿದ್ದೇನೆ ತುಂಬ ಕಡೆ.
ಅದು ಒಂಥರ ಖುಷಿ ಆಯಿತು ಬರೀಲಿಕ್ಕೆಲ್ಲ. ಈ ಖುಷಿ ಅಂತ ಹೇಳುವಂಥ ನೀವು ಮಾತು ಕೇಳ್ತಾ ಇರಬೇಕಾದ್ರೆ ನನಗೂ ಕೂಡ ಇನ್ನೊಂದು ವಿಷಯ ನಿಮ್ಮ ಜೊತೆನಲ್ಲಿ ಹೇಳಬೇಕು. ಖುಷಿ ಯಾವತ್ತೂ ಇರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಕಷ್ಟಪಟ್ಟು ನೀವು ಬರೀತೀರಾ 4 ಸಾಲಲ್ಲಿ 40 ದಿನಗಳ ವಿಷಯವನ್ನು 4 ಸಾಲುಗಳಲ್ಲಿ ಜನರಿಗೆ ತಲುಪಿಸ್ತೀರ. ಆದರೆ ಎಲ್ಲರನ್ನು ಮೆಚ್ಚಿಸೋನು ಹುಚ್ಚ. ಯಾರಾದರೂ ಒಬ್ಬರು ಟೀಕೆ ಮಾಡೇ ಮಾಡ್ತಾರೆ. ವಿಮರ್ಶೆ ಮತ್ತು ಟೀಕೆಗೆ ವ್ಯತ್ಯಾಸ ಇದೆ. ಕೆಲವರು ಟೀಕೆ ಮಾಡಿದಾಗ ಅಥವಾ ನಿಮ್ಮ ಮನಸ್ಸು ನೋಯಿಸಿದಾಗ ನಿಮಗೂ ತುಂಬ ಬೇಜಾರಾಗುತ್ತೆ. ಇಂಥ ಘಟನೆಗಳು ಯಾವುದಾದ್ರೂ ನಡೆದದ್ದಿದೆಯಾ? ಇಲ್ಲ, ಕೆಲವು ಕಡೆ ಹೌದು, ನಾನು ಒಂದು ಏನಾದ್ರು ಪದ ನೆಗೆಟಿವ್ ಆಗಿ ಬರೆದಾಗ ಹೇಳಿದ್ದುಂಟು. ಅದನ್ನು ನಾನು ಪಾಸಿಟಿವ್ ಆಗಿ ತಗೊಂಡಿದ್ದೇನೆ. ಯಾಕಂದರೆ ನಾನು ಬೆಳಿಬೇಕಾದ್ರೆ ನಾನು ಅವರನ್ನು ದೂರಬಾರ್ದು, ನನ್ನಲ್ಲಿ ಏನೋ ತಪ್ಪಿದೆ ಅಂತ ಅಂದ್ಕೊಂಡು ಸರಿಪಡಿಸ್ಕೊಂಡು ಹೋಗಿದ್ದೇನೆ ಬಿಟ್ಟು ನನಗೆ ಯಾವ ಪ್ರತಿಕ್ರಿಯೆಗಳು ಹಾಗೆ ನೋವು ಅಂತ ಕೊಡಲಿಲ್ಲ. ನಾನು ಅದನ್ನು ಸಮತೋಲನದಲ್ಲಿ ತಗೊಂಡು ನಾನು ತಿದ್ದುಕೊಂಡು ಹೋಗಿದ್ದೇನೆ ಅಷ್ಟೆ. ಸರಿ, ನೋವಂತೂ ಸಿಕ್ಕಿಲ್ಲ. ಆದರೆ ತುಂಬ ಖುಷಿಯಾಗಿರುವಂಥ ಘಟನೆಗಳು ಯಾವುದಿದ್ರೆ ನಮ್ಮ ವೀಕ್ಷಕರ ಜೊತೆಯಲ್ಲಿ? ಖುಷಿಯಾಗಿರೋದು ಅಂದರೆ ಅದೇ ಹೇಳಿದೆ ಅಲ್ಲ, ಉತ್ತೇಜನೆ, ಅವರು ಕೊಡುವ ಪ್ರತಿಕ್ರಿಯೆಗಳು ನನಗೆ ತುಂಬ ಖುಷಿ ಆಗ್ತಿತ್ತು. ಮತ್ತು ಪ್ರೋತ್ಸಾಹ, ಒಂಥರ ಇನ್ನೂ ಬರೀ ಆ ರೀತಿಯ ಪ್ರೋತ್ಸಾಹಗಳು ಸಿಕ್ಕಿ ನನಗೆ ಬರೆಯೋ ಒಂದು ಮನಸ್ಸು ಬಂದಿದೆ ಅಷ್ಟೆ. ನೀವು ವಿಜ್ಞಾನ ಹಾಗೂ ಗಣಿತವನ್ನು ನಿಮ್ಮ ವಿಜ್ಞಾನ ಹಾಗೂ ಗಣಿತ ವಿಷಯದಲ್ಲಿ ನಿಮ್ಮ ಕಲಿಕೆಯನ್ನು ಮುಂದುವರಿಸಿದ್ರಿ. ಅದೊಂದು ಕ್ವಾಲಿಫಿಕೇಷನ್. ಅದನ್ನು ನೀವು ನಿಮ್ಮ ವೃತ್ತಿಯನ್ನಾಗಿ ಯಾಕೆ ಸ್ವೀಕರಿಸಿದ್ರಿ? ಅದು ಮಕ್ಕಳಿಗೆ ನಾನು ಏನು ಕಲಿತೆ ಅದನ್ನ ಕಲಿಸ್ಬೇಕು ಅನ್ನೋ ಒಂದು ಇದು. ನಾನು ಮತ್ತು ಗಣಿತವನ್ನು ಕೆಲವು ಮಕ್ಕಳೆಲ್ಲ ಕಷ್ಟ ಅಂತ ತಿಳ್ಕೊಳ್ತಿದ್ರು. ಯಾಕೆ ಅದನ್ನು ನಾನು ಸುಲಭ ರೀತಿಯಲ್ಲಿ ತಗೊಂಡು ಹೋಗಬಾರ್ದು ಅಂತೇಳ್ಬಿಟ್ಟು, ಈಗಾದರೂ ನಾನು ಹೈಸ್ಕೂಲ್ ಲೆವೆಲ್ವರೆಗೆ ಮಾತ್ರ ಅದು ಆ ಸಣ್ಣ ಮಕ್ಕಳಿಗೆ ಕಲಿಸುವಾಗ ಸ್ವಲ್ಪ ಸುಲಭದ ರೀತಿಗಳನ್ನೆಲ್ಲ ಅಳವಡಿಸ್ಕೊಂಡು ಆದಷ್ಟು ಚೆನ್ನಾಗಿ ಕಲಿಸ್ಬೇಕು ಅನ್ನೋ ಒಂದು ಇದರಲ್ಲಿ ತಗೊಂಡೋದೆ ಅಷ್ಟೇ ವೃತ್ತಿ. ನಿಜವಾಗಿ ನಾನು ಹೇಳ್ತಾ ಇದ್ದೇನೆ, ಅದಕ್ಕಿಂತಲೂ ಮಿಗಿಲಾಗಿ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಅದು ಪವಿತ್ರವಾಗಿರುವಂಥ ಒಂದು ವೃತ್ತಿ. ಹೌದು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಸಾಕ್ಷಾತ್ ಗುರು ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂತೇಳಿದರೆ ಶಿಕ್ಷಕರನ್ನು ನಮ್ಮ ಭಾರತೀಯ ಸಂಸ್ಕೃತಿ ದೇವರ ಸ್ಥಾನದಲ್ಲಿಟ್ಟಿದೆ. ಅಂದರೆ ಶಿಕ್ಷಕರಿಗೆ ಗುರುತರವಾಗಿರುವಂಥ ಒಂದು ಜವಾಬ್ದಾರಿ ಇದೆ. ಕಷ್ಟಕರವಾಗಿರುವಂಥ ಕಬ್ಬಿಣದ ಕಡಲೆ ಎನ್ನಿಸುವಂತಹ ಒಂದು ಗಣಿತ ಇರ್ಬೋದು, ಅಥವಾ ನಿಜವಾಗಿ ಒಂದು ಸವಾಲಾಗಿರುವಂತಹ ಒಂದು ಸೈನ್ಸ್ ಇರ್ಬೋದು, ಅದನ್ನು ಕಲಿಸುವ ಜೊತೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕಿಗೂ ಹಾಗೂ ತಮಗೂ ಕೂಡ ಉತ್ತಮವಾಗಿರುವಂಥ ಒಂದು ಗುರುತರ ಧ್ಯೇಯ ಏನಂತ ಹೇಳಿದ್ರೆ ಮಕ್ಕಳನ್ನು ಸರಿದಾರಿಗೆ ತೆರೆದುಕೊಳ್ಳುವಂಥದ್ದು. ಹಾಗೂ ಕಳೆದ ಕೆಲವು ವರ್ಷಗಳಿಂದ ತಾವು ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮೇಡಮ್, ಕಳೆದ ಕೆಲವು ವರ್ಷಗಳಿಂದ ನೀವು ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದೀರಿ, ಅದು ನನಗೆ ಗೊತ್ತು. ಆದರೆ ಎಲ್ಲೆಲ್ಲ ಕೆಲಸ ಮಾಡಿದಿರಿ, ಎಷ್ಟು ವರ್ಷ ಕೆಲಸ ಮಾಡಿದಿರಿ, ಇದ್ರ ಬಗ್ಗೆ ನಮ್ಮ ವೀಕ್ಷಕರೊಂದಿಗೆ ಒಂದು ವಿವರವನ್ನು ನೀಡಿ. ನಾನು ಮೊದಲು ಡಿಗ್ರಿ ಮಾಡಿದ್ದಷ್ಟೇ, ಮತ್ತು ಮದುವೆ ಆದಮೇಲೆ ಒಂದು 10 ವರ್ಷ ಬಾರ್ಕೂರಿನ ಮೆರಿನೋಲ್ ಪ್ರೈಮರಿ ಶಾಲೆಯಲ್ಲಿ ಇಂಗ್ಲೀಷ್ ಟೀಚರಾಗಿ ಜಾಯ್ನ್ ಆದೆ. ಆದರೆ ಅಲ್ಲಿ ಪೋಸ್ಟ್ ಇಂಗ್ಲೀಷ್ ಇದ್ದರೂ ನನ್ನ ಗಣಿತದ ಅಭಿರುಚಿಯನ್ನು ನೋಡಿ ನನಗೆ ಗಣಿತವನ್ನೇ ಕೊಟ್ಟರು. ಅಲ್ಲಿ ಆ ಸಣ್ಣ ಮಕ್ಕಳ ಜೊತೆ, ಕನ್ನಡ ಮೀಡಿಯಂ ಶಾಲೆ ಅದು, ಅಲ್ಲಿ ಅವರ ಜೊತೆ ಬೆರೆತು ಎಲ್ಲ ಖುಷಿ ಆಯಿತು ನನಗೆ. ತುಂಬ ಒಳ್ಳೆಯ ರೀತಿಯಲ್ಲಿ ಶಾಲೆ ಮುಂದುವರಿಸ್ಕೊಂಡು ಹೋದೆ ನಾನು. ಆಮೇಲೆ ಅಲ್ಲಿ ನನ್ನ ಅಂದರೆ ನನಗೆ ಆವಾಗ ಟ್ರೈನಿಂಗ್ ಆಗಿರಲಿಲ್ಲ. ನಂತರ ನನಗೆ ಆಗ 2 ಮಕ್ಕಳಿದ್ರು ನನಗೆ. ಅದರ ನಂತರ BEd ಮಾಡಿಕೊಂಡು ನಾನು SMS ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಕೊಂಡೆ. ಅಲ್ಲಿ ಮಧ್ಯದ ಒಂದು 6 ತಿಂಗಳ ಕಾಲ ಕುಂದಾಪುರದ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ಅದು ಒಂದು ಪ್ರತಿಷ್ಠಿತ ಶಾಲೆ. ಇಲ್ಲಿ ಸಹ SMS ಸಹ ಒಂದು ಪ್ರತಿಷ್ಠಿತ ಶಾಲೆ. ಇಂತಹ ಶಾಲೆಯಲ್ಲಿ ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಿಜವಾಗಿ ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ. ಅಂದರೆ ತುಂಬಿದ ಶಾಲೆ, ತುಂಬ ಮಕ್ಕಳಿದ್ದಾರೆ, ಖುಷಿಯಾಗುತ್ತೆ. ಎಲ್ಲ ತರಹದ ಮಕ್ಕಳನ್ನು ಬೆಳೆಸ್ತಾ ಇರೋದು ನನಗೆ ಸಂತೃಪ್ತಿಯಾಗಿದೆ. ಸರಿ, ಆಡು ಮುಟ್ಟದ ಸೊಪ್ಪಿಲ್ಲ, ವನಿತಾ ಭೇಟಿ ನೀಡದ ಶಾಲೆ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಹಲವಾರು ವರ್ಷಗಳಿಂದ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದೀರಿ. ಅಪಾರವಾಗಿರುವಂಥ ಒಂದು ಅನುಭವ ಕೂಡ ತಮಗಿದೆ. ಈಗ ಈ ಸಂದರ್ಭದಲ್ಲಿ ತಮ್ಮ ಸಹೋದ್ಯೋಗಿಗಳು ಯಾವ ರೀತಿಯ ಅನಿಸಿಕೆ, ಸಹೋದ್ಯೋಗಿಗಳ ಬಗ್ಗೆ ಹಾಗೂ ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಯಾವ ರೀತಿಯ ಭಾವನೆಯನ್ನು ಹೊಂದಿದ್ದಾರೆ?
ಎಲ್ಲರಿಗೂ ಒಳ್ಳೆಯ ಭಾವನೆನೇ ಇದೆ ಅನಿಸುತ್ತೇನೆ. ಕೆಲವರಿಗೆ ಇರ್ಬೋದು, ಅಂದರೆ ನಾನೀಗ ತುಂಬ ಕೆಲಸಗಳನ್ನು ಮಾಡ್ತೇನೆ. ಅಂದರೆ ಶಾಲೆಯಲ್ಲಿ ಬರೀ ಶಿಕ್ಷಕಿಯಾಗಿ ಬರೀ ಗಣಿತ ಪಾಠ, ವಿಜ್ಞಾನ ಪಾಠ ಮಾತ್ರ ಅಲ್ಲ, ಅದ್ರ ಜೊತೆಗೆ ನಾನು ಗೈಡ್ಸ್ ಕ್ಯಾಪ್ಟನ್ ಆಗಿದ್ದೇನೆ ನಾನಲ್ಲಿ. ಅಲ್ಲಿ ತುಂಬ ಮಕ್ಕಳು ಈಗ ಪ್ರಸ್ತುತ ಸಹ ನಾಡಿದ್ರಲ್ಲಿ ನಾನು ಒಂದು 10 ಮಕ್ಕಳನ್ನು ರಾಜ್ಯ ಪುರಸ್ಕಾರ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಂಥದ್ದೆಲ್ಲ ಎಕ್ಸ್ಟ್ರಾ ಕೆಲಸ ಮಾಡುವಾಗ ಇವಳು ಎಲ್ಲದರಲ್ಲೂ ಇದ್ದಾಳೆ ಅನ್ನುವ ಭಾವನೆ ಖಂಡಿತ ನನಗೆ. ಆದರೂ ಯಾರೂ ನನಗೆ ನೋವನ್ನು ಕೊಡಲಿಲ್ಲ, ಉತ್ತೇಜನೆಯನ್ನೇ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲರೂ ಫ್ರೆಂಡ್ಲಿಯಾಗಿ ನಾವು ಚೆನ್ನಾಗಿ ಕೆಲಸ ಮಾಡಿಕೊಂಡೇ ಇದ್ದೇವೆ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. 3ನೇ ಕ್ಲಾಸಲ್ಲಿ ನಮ್ಮ ಶಾಂಭವಿ ಟೀಚರ್ ಅವ್ರು ನನಗೆ ಕಲಿಸಿರುವಂಥ ಒಂದು ಪದ್ಯ ತುಂಬ ಸಂತೋಷ. ಇವತ್ತಿಗೂ ನನಗೆ ಈ ಒಂದು ಪದ್ಯದ ಬಗ್ಗೆ ತುಂಬ ಅಭಿಮಾನ ಇದೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ವೈವಾಹಿಕ ಜೀವನದ ಬಗ್ಗೆ, ನಿಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು, ಹಾಗೂ ನಿಮ್ಮ ಜೀವನದ ಒಂದು ಚಿತ್ರಣವನ್ನು ನಮ್ಮ ವೀಕ್ಷಕರಿಗೆ ನೀಡಬೇಕು ಎನ್ನುವ ಒಂದೇ ಒಂದು ಅನಿಸಿಕೆ ನನ್ನಲ್ಲಿ ಬೆಳೀತಾ ಇದೆ. ನನ್ನ ಆತ್ಮೀಯರಾಗಿರುವಂಥ ಡಿಸೋಜರವರು ನಾವು ಜೊತೆ ಸೇರಿದಾಗ ಯಾವತ್ತೂ ಹೇಳೋತಿದೆ, ಅದೇನಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಕರಾವಳಿಯ ಲವಣ ಇದೆರಡು ಜೊತೆ ಸೇರಿದರೆ ಉಪ್ಪಿನಕಾಯಿ ಆಗುತ್ತೆ ಅಂತ. ಸೊ ನಿಮ್ಮ ಜೀವನದಲ್ಲೂ ಕೂಡ ಅದೇನೆ. ಯಾಕಂದೇಳಿದ್ರೆ ತಾವು ಮಲೆನಾಡಿನಲ್ಲಿ ಹುಟ್ಟಿದವರು, ಬೆಟ್ಟದ ನೆಲ್ಲಿಕಾಯಿ. ತಮ್ಮ ಪತಿದೇವರು ಕರಾವಳಿಯಲ್ಲಿ ಹುಟ್ಟಿದವರು, ಕರಾವಳಿಯ ಲವಣ. ಬೆಟ್ಟದ ನೆಲ್ಲಿಕಾಯಿ ಹಾಗೂ ಕರಾವಳಿಯ ಲವಣ ಯಾವ ರೀತಿಯಲ್ಲಿ ಬ್ರಹ್ಮ ಗಂಟು ಹಾಕ್ಬಿಟ್ರು, ಇದ್ರ ಬಗ್ಗೆ ಒಂದು ವಿಷಯ ಹೇಳಿಬಿಡಿ. ಅದು ಅಂದರೆ ಅವರು ಯಾವುದು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇದ್ದರು. ಸೊ ಅವರು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಚಿಕ್ಕಮಗಳೂರಿಗೆ ಹಾಗೆಲ್ಲ ಬರ್ತಾಯಿದ್ರು. ಅಲ್ಲಿ ಅವರ ಫ್ರೆಂಡ್ಸ್ ಸರ್ಕಲ್ ಇತ್ತು. ಆ ಫ್ರೆಂಡ್ಸಲ್ಲಿ ಒಬ್ಬಳು ಸುನೀತಾ ಅನ್ನುವ ಒಬ್ಬ ಫ್ರೆಂಡಿನ ತಂಗಿ ಸುನೀತಾ ಅಂತಿದ್ಲು. ಅವಳು ನನಗೆ ಫ್ರೆಂಡಲ್ಲಿ. ಸೊ ಹಾಗೆ ನಮ್ಮ ಅವರು ಕೇಳಿದರು, ಮದುವೆ ಒಬ್ಬರು ಇದ್ದಾರೆ ಹೀಗೆ ಬಾರ್ಕೂರಿನಲ್ಲಿ, ಮದುವೆ ಆಗ್ತೀರಾ ಅಂತೇಳ್ಬಿಟ್ಟು. ಓಕೆ ನೋಡೋಣ, ನೀವು ಮನೆಯಲ್ಲಿ ಒಂದು ಸಲ ಮಾತಾಡಿ ನೋಡಿ ಅಂದೆ. ಹಾಗೆ ಮನೆಯಲ್ಲಿ ನೋಡುವಾಗ ಅಲ್ಲಿ ಸಹ ಪುನಃ ಈ ಕುಟುಂಬ ಆ ಕುಟುಂಬದ ನಮ್ಮ ಗುರುಗಳು, ಅಂದರೆ ನನ್ನ ಗಂಡನ ಅಣ್ಣ ಗುರುಗಳು, ಹಾಗೆ ಮತ್ತು ನನ್ನ ದೊಡ್ಡಪ್ಪ ಗುರುಗಳು, ಅವರಿಬ್ಬರು ಬ್ಯಾಚ್ಮೇಟ್ಸ್. ಹಾಗೆ ಅಲ್ಲಿ ಸಂಬಂಧ ಕೂಡಿ ಬಂತು. ಮತ್ತು ಅದೇ ಮುಂದುವರಿಸ್ಕೊಂಡು ಮದುವೆ ಆದ್ವಿ. ಸರಿ, ತುಂಬ ಸಂತೋಷ. ಅಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ ಮತ್ತೆ ನಮ್ಮ ಕರಾವಳಿಯ ಲವಣ ಜೊತೆ ಸೇರ್ತು ನಿಮ್ಮ ಮದುವೆ ಆಯಿತು, ಉಪ್ಪಿನಕಾಯಿ ಆಯಿತು, ಸ್ವಾದಿಷ್ಟವಾಗಿರುವಂಥ ಉಪ್ಪಿನಕಾಯಿ ಆಯಿತು. ಈಗ ಎಷ್ಟು ವರ್ಷದಿಂದ ನಿಮ್ಮ ವೈವಾಹಿಕ ಜೀವನ ಇಲ್ಲಿ ಸಂತೃಪ್ತಿಯಿಂದ ನಡೀತಾ ಇದೆ? ಈಗ ಮುಂದಿನ ಮೇ ತಿಂಗಳಲ್ಲಿ 25 ವರ್ಷಗಳಾಗುತ್ತೆ ಸರ್. 2 ಮಾಣಿಕ್ಯಗಳು ಇವೆ, 2 ಗಂಡು ಮಕ್ಕಳು ನನಗೆ. ಪ್ರಥಮ ಹುಡುಗ ಅವನು ಡಿಪ್ಲೊಮಾ ಮಾಡಿಕೊಂಡು ಈಗ ಬೆಂಗಳೂರಿನಲ್ಲಿ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ ಟೊಯೋಟದಲ್ಲಿ. ಇನ್ನು ಸಣ್ಣವನು ಈಗ 2nd PUC ವಿದ್ಯಾಭ್ಯಾಸವನ್ನು ಇಲ್ಲಿ ಕೋಟ ವಿವೇಕ ಶಾಲೆಯಲ್ಲಿ ಕಾಲೇಜಲ್ಲಿ ಮಾಡ್ತಾ ಇದ್ದಾನೆ. ಹಾಗೆ ನಾವು ಖುಷಿಯಲ್ಲಿದ್ದೇವೆ, ಹಸ್ಬೆಂಡ್ ನಾನು. ಮತ್ತು ಇಲ್ಲಿ ಸಹ 9 ಮಕ್ಕಳ ದೊಡ್ಡ ಕುಟುಂಬ ನನ್ನದು. ನಾವು 5 ಜನ ಅಣ್ಣ ತಮ್ಮಂದಿರು. ಹಾಗೆ ದೊಡ್ಡ ಕುಟುಂಬದಲ್ಲಿ ಚೆನ್ನಾಗಿದ್ದೇವೆ, ಖುಷಿಯಲ್ಲಿದ್ದೇವೆ. ಸೊ ತುಂಬು ಕುಟುಂಬದಲ್ಲಿ ದೇವರು ನಿಮಗೆ ಧಾರಾಳ ಆಶೀರ್ವಾದವನ್ನು ನೀಡಿದ್ದಾರೆ. ಹಾಗೂ ಬರೋ ವರ್ಷ 25 ವರ್ಷ ಕಂಪ್ಲೀಟ್ ಆಗುತ್ತೆ. ಬೆಳ್ಳಿ ಹಬ್ಬದ ವೈವಾಹಿಕ ಸಂಭ್ರಮ ಖಂಡಿತವಾಗಿ ನೆರವೇರುತ್ತೆ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಹಾಗೂ ನಮ್ಮ ದಿವ್ಯವಾಣಿ ಲೈವ್ ಚಾನಲ್ನ ಮೂಲಕ ಒಂದು ಅದ್ಭುತವಾಗಿರುವಂಥ ಒಂದು ಸಂಭ್ರಮವನ್ನು ಕೂಡ ನಾವು ಉಂಟು ಮಾಡೋಣ, ಒಂದು ಸಂಭ್ರಮವನ್ನು ನಾವು ಏರ್ಪಡಿಸೋಣ. ಈಗ ನಿಮ್ಮ ಕುಟುಂಬದ ಬಗ್ಗೆ ತಾವು ಹೇಳಿದಿರಿ. ನಿಮ್ಮ ಪತಿದೇವರ ಹೆಸರು? ಅವರ ಹೆಸರು ವೆನ್ಸಸ್ಲಾಸ್ ಪ್ಲಾಸಿಡ್ ಗೊನ್ಸಾಲ್ವಿಸ್ ಅಂತ. ನಾನು ಶಾರ್ಟಾಗಿ ಅವರನ್ನು ವೆನ್ಸಿ ಅಂತ ಕರಿತೇವೆ. ಈಗ ವೆನ್ಸಿ ಅವರು ನಿಮಗೆ ಮೀಟ್ ಆದಾಗ ಮೊದಲು ಯಾರು ಮಾತಾಡಿದ್ರಿ? ಬದಲು ಬಹುಶಃ ನಾನೇ ಮಾತಾಡಿರ್ಬೋದು. ಅದು ಎಲ್ಲಿ ಮಂಗಳೂರಿನ ಜ್ಯೋತಿ ಸರ್ಕಲಲ್ಲಿ ಮೊದಲ ಭೇಟಿ ನಮ್ಮದು. ಹಾಗೆ ನಾನೇ ಮಾತಾಡಿದ್ದೇನೆ ಅನಿಸುತ್ತೆ. ನಿಮ್ಮ ಅಭ್ಯಂತರ ಇಲ್ಲದಿದ್ದರೆ ನಿಮ್ಮ ಮೊದಲ ಭೇಟಿಯ ಬಗ್ಗೆ ಸಂಕೋಚವಿಲ್ಲದೆ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ನಾವು ಅದೇ ಅಲ್ಲಿ ಮೊದಲ ಭೇಟಿ ಅವರು ಜ್ಯೋತಿ ಸರ್ಕಲ್ ಹತ್ರ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಜ್ಯೋತಿ ಅಡ್ವರ್ಟೈಸರ್ಸ್ ಅಂತೇಳ್ಬಿಟ್ಟು ಅಲ್ಲಿಂದ ಅವರು
ನಾನು ಚಿಕ್ಕಮಗಳೂರಿಂದ ಬಂದಿದ್ದೆ. ಅಂದರೆ ಅವತ್ತು ನಮಗೆ ಒಂದು ಕ್ಯಾಟಗಿಸಮ್ ಕ್ಲಾಸ್ ಇತ್ತು ಅಲ್ಲಿ, ಹಾಗೆ ಅದಕ್ಕಿಂತ ಮೊದಲು ಭೇಟಿ ಆಗಲಿಕ್ಕೆ ಬಂದ್ವಿ. ಏನಿಲ್ಲ, ಹೋಟ್ಲಿಗೆ ಹೋಗಿ ಟೀ ಕುಡಿದು ಮೊದಲ ಭೇಟಿ ಅಷ್ಟೇ, ಇನ್ನೇನು ಅಷ್ಟು ಗ್ರ್ಯಾಂಡ್ ಮಾಡಲಿಲ್ಲ ಮೊದಲ ಭೇಟಿ. ಗ್ರ್ಯಾಂಡ್ ಮಾಡದೇ ಅದ್ರ ಹೃದಯದಲ್ಲಿ ಗ್ರ್ಯಾಂಡ್ ತನ ಇತ್ತು. ಮೊದಲ ಭೇಟಿ ಆಲ್ವೇಸ್ ಇಟ್ ಇಸ್ ಮೊದಲ ಭೇಟಿ. ಹಾಗೂ ಮೊದಲ ಭೇಟಿಯಿಂದ ಇವತ್ತಿನವರೆಗೂ ನಿಮ್ಮ ವೈವಾಹಿಕ ಜೀವನವನ್ನು ದೇವರು ಆಶೀರ್ವದಿಸಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಮುಂದೆಯೂ ಕೂಡ ಉತ್ತರೋತ್ತರ ಅಭಿವೃದ್ಧಿ ನಿಮ್ಮಲ್ಲಿ ಉಂಟಾಗಲಿ, ಅದೇ ದೇವರು ಧಾರಾಳ ಆಶೀರ್ವಾದವನ್ನು ನಿಮ್ಮ ಕುಟುಂಬದ ಮೇಲೆ ಹರಿಸಲಿ ಅಂತ ನಮ್ಮ ಎಲ್ಲ ದಿವ್ಯವಾಣಿ ಲೈವ್ ಚಾನಲ್ ವೀಕ್ಷಕರ ಪರವಾಗಿ ನಾನು ಹಾರೈಸ್ತೇನೆ ಮೇಡಮ್. ಧನ್ಯವಾದಗಳು ಮೇಡಮ್. ಪುನಃ ನಾವು ನಮ್ಮ ಸಾಹಿತ್ಯ ಲೋಕಕ್ಕೆ ಹೋಗೋಣ. ಆಯ್ತು. ಪ್ರಿಂಟ್ ಮೀಡಿಯಾ ಜನಪ್ರಿಯತೆ ಈಗ ಕಡಿಮೆ ಆಗ್ತಾ ಇದೆ. ಆದರೆ ಅದೇ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ದಿನೇ ದಿನೇ ಜನಪ್ರಿಯವಾಗ್ತಾ ಇದೆ. ಇರ್ಬೋದು ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಅದೇ ರೀತಿಯಲ್ಲಿ ಯೂಟ್ಯೂಬ್ ಇರ್ಬೋದು, ಇನ್ನು ಹಲವಾರು ಮೀಡಿಯಾಗಳು ಈಗ ಜನಪ್ರಿಯವಾಗ್ತಾ ಇವೆ. ಮೊದಲು ಪ್ರಿಂಟ್ ಮೀಡಿಯಾದಲ್ಲಿ ಯಾವುದೇ ಒಂದು ಸುದ್ದಿ ಬಂದರೆ ಅದು 100% ಪಕ್ಕಾ ಸುದ್ದಿ ಇತ್ತು, ಇವತ್ತಿಗೂ ಇದೆ. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥವುಗಳು ಅದು ಎಲ್ಲವನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ನಮ್ಮ ವೀಕ್ಷಕರ ಜೊತೆಯಲ್ಲಿ ಹಂಚಿಕೊಳ್ಳಿ. ಹೌದು, ನಾವು ಪ್ರಿಂಟ್ ಮೀಡಿಯಾಕ್ಕೆ ಹೋದರೆ ಆ್ಯಸ್ ಇಟ್ ಈಸ್ ನಾನು ಕೊಟ್ಟದ್ದು ಅಲ್ಲಿ ಬರುತ್ತೆ, ಹಾಗೆ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜಾಗ್ರತೆ ಆಗಿರಬೇಕು ನಾವು. ಯಾರು ನೋಡ್ತಾರೆ, ಏನು ನೋಡ್ತಾರೆ, ಹೇಗೆ ಇದು ಬರುತ್ತೆ, ಪ್ರತಿಕ್ರಿಯೆಗಳು ಬರುತ್ತೆ, ಅದರ ಮೇಲೆಲ್ಲ ಜಾಗ್ರತೆಯನ್ನು ವಹಿಸಬೇಕು. ಮತ್ತು ಏನಾದರೂ ಒಂದು ವಿಷಯವನ್ನು ಅಲ್ಲಿ ಕೊಡಬೇಕಾದ್ರೆ ಸರಿಯೋ ತಪ್ಪೋ ಸ್ವಲ್ಪ ಯೋಚನೆ ಮಾಡಿ ನಾವು ಜಾಗ್ರತೆಯಾಗಿರೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಸೋಷಿಯಲ್ ಮೀಡಿಯಾವನ್ನು ನೀವು ಆರಿಸ್ಕೊಂಡಿದ್ದೀರಿ, ನಿಮ್ಮ ಕವಿತೆಗಳು ತುಂಬ ಚೆನ್ನಾಗಿ ಬರ್ತಾ ಇವೆ. ಯಾಕಂತ ಹೇಳಿದ್ರೆ ಫೇಸ್ಬುಕ್ಕಲ್ಲಿ ಕೂಡ ನಾನು ನಿಮ್ಮ ಕವಿತೆಗಳನ್ನು ಓದ್ತಾ ಇದ್ದೀನಿ, ಹಾಗೂ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇದ್ದೀನಿ. ಮೊನ್ನೆ ಅಷ್ಟೇ ನೀವು ಒಂದು ಸುಂದರವಾಗಿರುವಂಥ ಒಂದು ಕವಿತೆ ಬರೆದಿದ್ದೀರಿ, ಕಾಗದದ ದೋಣಿ. ಯಾಕಂದ್ರೆ ನನಗೆ ಅದು ನನ್ನ ಬಾಲ್ಯಕ್ಕೆ ಕರೆದೊಯ್ದುಬಿಡ್ತು. ಯಾಕಂದರೆ ನಾವು ಚಿಕ್ಕವರು ಇರಬೇಕಾದ್ರೆ ಕಾಗದವನ್ನು ಮಡಚಿಕೊಂಡು ಒಂದು ದೋಣಿ ಮಾಡಿ ಹರಿಯುವಂಥ ನೀರಲ್ಲಿ ಬಿಟ್ಟು ಸಂತೋಷ ಪಡ್ತಿರುವಂಥ ಆ ಸುಂದರ ದಿನಗಳನ್ನು ತಾವು ನಮ್ಮಲ್ಲಿ ನೆನಪಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ಮೇಡಮ್. ಈಗ ಸೋಷಿಯಲ್ ಮೀಡಿಯಾವನ್ನು ನೀವು ನಿಮ್ಮ ಕವಿತೆಯ ಪಬ್ಲಿಷಿಂಗ್ ತಾಣವಾಗಿ ಪರ್ಟಿಕ್ಯುಲರ್ ಆಗಿ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಹಾಗೇನಿಲ್ಲ, ಅದು ನಾನು ಮೊದಲು ಅಲ್ಲಿ ಹಾಕಿದ್ದಲ್ಲ, ನಾನು ಮತ್ತು ಬೇರೆ ಮೀಡಿಯಾಕ್ಕೆಲ್ಲ ಹೋಗಿ ಅಷ್ಟು ಅಭ್ಯಾಸ ಇಲ್ಲ. ಮತ್ತು ಬೇರೆ ಮೀಡಿಯಾದಲ್ಲಿ ನಾನು ಅಷ್ಟು ಲೈಕ್ ಸಹ ಮಾಡೋದಿಲ್ಲ. ಯಾಕೆ ಸುಮ್ಮನೆ ಪೇಪರಲ್ಲಿ ಅಲ್ಲಿ ಇಲ್ಲಿ ಅಂತ ಅನಿಸುತ್ತೆ ನನಗೆ. ನಾನೇನೋ ದೊಡ್ಡ ಸಾಹಿತಿ ಅಲ್ಲ, ದೊಡ್ಡ ಕವಯಿತ್ರಿ ಸಹ ಅಲ್ಲ. ಹಾಗೆ ನಾನು ಇಲ್ಲಿ ಏನಾಗ್ತದೆ, ನನಗೆ ಅದು ತುಂಬ ಬರಿತೇನೆ, ನಾನು ಬರೆದು ಪುಸ್ತಕದಲ್ಲಿ ತುಂಬ ಕವನಗಳಿರುತ್ತೆ. ಎಲ್ಲೋ ಟೈಮ್ ಇದ್ದಾಗ ಟೈಪ್ ಮಾಡ್ಕೊಂಡು ಹೋಗ್ತೇನೆ ಅಷ್ಟೇ. ಟೈಮ್ ಪಾಸ್ ಅಂತ ಶುರು ಮಾಡಿದ್ದೆ ನಾನು. ಬಟ್ ಉತ್ತೇಜನೆಯನ್ನು ಹೆಚ್ಚುಪಡಿಸ್ಕೊಂಡು ನಾನು ಈಗ ಯಾವಾಗಲೂ ಬರೀತಾ ಹೋಗ್ತಾ ಇದ್ದೇನೆ. ಸೊ ನೀವು ದೊಡ್ಡ ಸಾಹಿತಿ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು ನಿಮ್ಮ ಒಂದು ದೊಡ್ಡ ಗುಣ. ಆದರೆ ನಾನೊಂದು ವಿಷಯ ಹೇಳ್ತೇನೆ, ತಾವಿನ್ನೂ ಬೆಳೀತಾ ಇದ್ದೀರಾ. ಯಾವುದೇ ಬೆಟ್ಟದ ತುದಿ ಹತ್ತಬೇಕಾದರೂ ಕೂಡ ಮೊದಲ ಹೆಜ್ಜೆ ತುಂಬ ಇಂಪಾರ್ಟೆಂಟ್. ಸೊ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಪರ್ಟಿಕ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಮುಂದುವರಿತಾ ಇದ್ದೀರಿ. ಅದ್ಭುತವಾಗಿರುವಂಥ ಕವಿತೆಗಳನ್ನು ರಚಿಸ್ತಾ ಇದ್ದೀರಿ. ಆದರೆ ಪತ್ರಿಕೆಗಳು ಜನರನ್ನು ತಲುಪುವಂಥ ಮಟ್ಟ ಈಗ ತುಂಬ ಕಡಿಮೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಕ್ಷಣಾರ್ಧದಲ್ಲಿ ಅಂತರ್ಜಾಲದಲ್ಲಿ ಇಡೀ ಪ್ರಪಂಚಕ್ಕೆ ಮುಟ್ಟಿಬಿಡುತ್ತೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಒಂದೆರಡು ಕವಿತೆಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಾದರೆ, ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ. ಒಂದೆರಡು ಕವಿತೆಗಳನ್ನು ಓದಿದರೆ ನನಗೂ ಸಂತೋಷ, ನಮ್ಮ ವೀಕ್ಷಕರಿಗೂ ಸಂತೋಷ. ಯಾವುದಾದ್ರೂ ಒಂದು ಕವಿತೆ ಓದಿ ಅದ್ರ ಬಗ್ಗೆ ಒಂದು ಲೋಕಾಭಿರಾಮವಾಗಿ ಚರ್ಚೆ ಮಾಡೋಣ. ಹಾಗಾದರೆ ನಾನು ತುಂಬ ಬರೆದಿದ್ದೇನೆ, ಅದರಲ್ಲಿ ಕನಸುಗಳು ಅನ್ನುವ ಕವಿತೆಯನ್ನು ಓದ್ತೇನೆ. ಓಕೆ. ಇದು ಸಾಧಾರಣ 2 ವರ್ಷದ ಹಿಂದೆ ಬರೆದ ಕವಿತೆ. ಕವನದ ಶೀರ್ಷಿಕೆ ಕನಸುಗಳು. ಎಲ್ಲೂ ಮರೆಯಾಗಿಲ್ಲ ಕನಸುಗಳು, ಇಲ್ಲೇ ಇವೆ ನಮ್ಮೆದೆಯ ಚಿಪ್ಪಿನೊಳಗೆ. ಮೈದಡವಿ ಕುಳಿತಿವೆ ಭವಿಷ್ಯವನ್ನರಸುತ್ತಾ, ನಮ್ಮೊಳಗೇ ಬದುಕುತ್ತಿವೆ ನಾಳೆಗಳ ಅರಸುತ್ತ. ಒಳಗೊಳಗೇ ಬೆಳೆದು ಹದವಾಗಿವೆ, ಎದೆಯಾಳದ ಮಿಡಿತದಲ್ಲಿ ಮುದವಾಗಿವೆ.
ಬದುಕಿರುವೆ ಬದುಕುವೆ ಎಂದು ಮುಗುಳ್ನಗುತ್ತಿವೆ. ಎಲ್ಲೂ ಮರೆಯಾಗಿಲ್ಲ ಕನಸುಗಳು. ಹರಿಯುವುವು ವಿಚಾರಗಳು ತಿಳಿಯಾಗಿ ಕನಸಿನಲ್ಲಿ, ಹಾರುವುವು ಕಲ್ಪನೆಯ ಸವಿಸ್ತಾರ ಬಾನಿನಲ್ಲಿ. ಮೂಡುವುದು ಹೊಸಗನಸು ಕನಸೊಳಗೆ ಕ್ಷಣ ಮಾತ್ರದಲ್ಲಿ, ಮೈ ಮರೆಸುವುವು ಕನಸುಗಳು ಭಾವನಾ ಲೋಕದಲ್ಲಿ. ಬಲು ವಿಚಿತ್ರವಲ್ಲವೇ ಈ ನರಮನಸ್ಸು, ಎಲ್ಲರೊಡನಿದ್ದರೂ ತೆರೆಯಲಾರದ ಮುನಿಸು. ಕ್ಷಣ ಮಾತ್ರದಿ ಮೈಮರೆತು ಪುಟಿವ ಭಾವದ ತಿನಿಸು. ಸಾವಿರಾರು ಕನಸುಗಳ ಮನೆ ಮಂದಿರ ಈ ಪುಟ್ಟ ಮನಸ್ಸು. ಕನಸು ಕಾಣುತ್ತಾ ಜೀವನ ಮಬ್ಬಾಗಬಹುದು, ಕನಸುಗಳಿಂದ ಕಣ್ಣೀರ ಹನಿಗಳೂ ಉದುರಬಹುದು. ಒಮ್ಮೊಮ್ಮೆ ಹಸಿರಾಗುವ ಮುನ್ನವೇ ಹಸು ನೀಗಬಹುದು. ಅವರೆನ್ನಬಹುದು ಕನಸುಗಳಲ್ಲಿ ಬದುಕುವುದೇ ತಪ್ಪು. ನನಗನಿಸುವುದು ಕನಸಿಲ್ಲದ ಬದುಕಿಗೆಲ್ಲಿದೆ ಒಪ್ಪು. ಕನಸುಗಳಿಲ್ಲದ ಜೀವನಗಳಿಲ್ಲ, ಕನಸುಗಳೆಲ್ಲ ನನಸಾಗಬೇಕೆಂಬುದು ಇಲ್ಲಿಲ್ಲ. ಕನಸುಗಳಿಲ್ಲದಿರೆ ಜೀವನಕ್ಕೆ ಅರ್ಥವೂ ಇಲ್ಲ. ಎಲ್ಲೂ ಮರೆಯಾಗಿಲ್ಲ ಕನಸುಗಳು, ಎಲ್ಲೂ ಮರೆಯಾಗಿಲ್ಲ ಕನಸುಗಳು, ಇಲ್ಲೇ ಇವೆ ನಮ್ಮೆದೆಯ ಚಿಪ್ಪಿನೊಳಗೆ. ಇದೊಂದು ಸಣ್ಣ ಕವನ ನನ್ನದು. ಅದ್ಭುತವಾಗಿರುವಂಥ ಸಾಲುಗಳು. ಕವನ ಚಿಕ್ಕದಿರ್ಬೋದು, ಆದರೆ ಹೇಳುವಂಥ ಗೂಢಾರ್ಥ ಅದ್ಭುತವಾಗಿದೆ ಮೇಡಮ್. ಯಾಕಂತ ಹೇಳಿದ್ರೆ ಈ ಕನಸುಗಳ ಬಗ್ಗೆ ಒಂದು ಸುಂದರವಾಗಿರುವಂಥ 4 ಸಾಲುಗಳನ್ನು ತಾವು ನಮ್ಮ ವೀಕ್ಷಕರ ಮುಂದೆ ಸಾದರಪಡಿಸಿದಿರಿ. ಕನಸುಗಳು ಅಂತ ಹೇಳಬೇಕಾದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ನೆನಪು ಬರುತ್ತೆ. ಅದ್ಭುತವಾಗಿ ಹೇಳಿದ್ದಾರೆ ಕನಸುಗಳ ಬಗ್ಗೆ ಅವರು. ಕನಸುಗಳು ಯಾವತ್ತೂ ನಿದ್ದೆಗೆಡಿಸುವಂಥ ಕನಸುಗಳಾಗಿರಬೇಕು. ಯಾವತ್ತೂ ಈ ಕನಸುಗಳು ನಿನಗೆ ನಿದ್ದೆ ಮಾಡಲಿಕ್ಕೆ ಬಿಡಬಾರ್ದು. ತಾವು ಹೇಳಿರುವಂಥ ಸಾಲುಗಳು ಕೂಡ ಅದರಿಂದಲೇ ಪ್ರೇರಿತವಾಗಿರುವಂಥ ಒಂದು ಸಾಲುಗಳು ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಈ ಸಾಲುಗಳಲ್ಲಿ ತಮ್ಮತನ ಇದೆ. ಈ ಒಂದು ಕವನವನ್ನು ಬರೀಲಿಕ್ಕೆ ನಿಮಗೆ ಯಾವ ಪ್ರೇರಣೆ ದೊರೆಯಿತು? ಅದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಸಲ ಕವನ ವಾಚನ ಮಾಡು ಅಂತ ಹೇಳಿದರು. ನನಗೆ ಆಗ ಯಾವ ವಿಷಯ ತಗೊಂಡ್ರೆ ಒಳ್ಳೆಯದಾಗುತ್ತೆ, ವಿಷಯ ನಿನ್ನ ಮೇಲೆ ಬಿಟ್ಟದ್ದು, ಯಾವ ವಿಷಯ ಬೇಕಾದ್ರೂ ತಗೋಬೋದು ಅಂತ ಆಪ್ಷನ್ ಕೊಟ್ಟರು ಅವರು. ನನಗಾಗ ಅನ್ನಿಸ್ತು ಎಲ್ಲರಿಗೂ ಸೇರಬೇಕು. ಎಲ್ಲೇ ಸಾಹಿತ್ಯ ಸಮ್ಮೇಳನ ಅಂದರೆ ಇದು ನನಗೊಬ್ಬಳಿಗೆ ಮಾತ್ರ ಅಲ್ಲ, ಅಥವಾ ಒಂದು ಹೂವಿಗಾಗಲಿ ಒಂದು ಪಕ್ಷಿಗಾಗಲಿ ಹಾಗೆ ಸೇರಿದ್ದಲ್ಲ, ಎಲ್ಲರಿಗೂ ಸೇರುವಂತಹದ್ದು ಒಂದು ಅಂತ ತಿಳ್ಕೊಂಡೆ. ಮತ್ತು ನಾನು ಕನಸುಗಳ ಬಗ್ಗೆ ಯೋಚನೆ ಮಾಡ್ತಾ ಹೋದೆ. ಕನಸುಗಳನ್ನು ಯೋಚನೆ ಮಾಡ್ತಾ ಮಾಡ್ತಾ ಪದಗುಚ್ಛ ಒಳಗಿಂದ ಬಂತು, ನಾನು ಬರೆದೆ. ಸೊ ಈ ರೀತಿಯಲ್ಲಿ ನಿಮ್ಮ ಕನಸುಗಳ ಆ ಒಂದು ಭಾವನೆಯನ್ನು ನೀವು ಹಾಳೆ ಮೇಲೆ ಸಾಕಾರಗೊಳಿಸಿದ್ರಿ, ಹಾಗೂ ತುಂಬ ಜನರಿಗೆ ಇದು ಮುಟ್ಟಿದೆ. ಸೊ ಇದನ್ನು ತಾವು ಫೇಸ್ಬುಕ್ನಲ್ಲಿ ಪ್ರಕಟ ಮಾಡಿದ್ರಿ. ಇದು ಹೌದು ಇರಬೇಕು. ಫೇಸ್ಬುಕ್ನಲ್ಲಿ ನೀವು ಪಬ್ಲಿಷ್ ಮಾಡಿದಾಗ ಎಷ್ಟು ಕಮೆಂಟ್ ಬಂದಿರಬಹುದು? ಅದ್ಭುತವಾಗಿದೆ, ಅದಕ್ಕೆ ಕೇಳ್ತಾ ಇದ್ದೇನೆ. ನಂಗೆ ಸರಿಯಾಗಿ ನೆನಪಿಲ್ಲ, ಅಂದರೆ ಇದೀಗ ಸುಮಾರು 2 ವರ್ಷದಿಂದ ಆಯ್ತಲ್ಲ, ಇರ್ಬೋದು ಒಂದು 120 ಇರ್ಬೋದಾ ಅನಿಸುತ್ತೆ ನನಗೆ. ಅದು ಅಷ್ಟು ಬರುತ್ತೆ ಹೆಚ್ಚಾಗಿ ಅದರಲ್ಲಿ. ಮತ್ತು ಅಲ್ಲಿ ಕೆಲವೊಂದು ಹಿರಿಯ ಸಾಹಿತಿಗಳು ನನಗೆ ಅಲ್ಲಿ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಮತ್ತು ಉಳಿದವರೆಲ್ಲ ಚೆನ್ನಾಗಿದೆ ಅಂತೇಳ್ಬಿಟ್ಟು ಪ್ರಶಂಸೆಯನ್ನೇ ಕೊಡ್ತಾರೆ ಹೆಚ್ಚಾಗಿ. ಸೊ ಈಗ ಒಂದು ಕವನ ತಾವು ಹೇಳಿದರೆ, ಈಗ ಇನ್ನೊಂದು ಕವನಕ್ಕೆ ಹೋಗುವ ಮೊದಲು ವಿಮರ್ಶಾತ್ಮಕ ಸಾಹಿತ್ಯದ ಬಗ್ಗೆ ಸ್ವಲ್ಪ ಹೋಗೋಣ. ನನಗೆ ಗೊತ್ತಿರುವ ಪ್ರಕಾರದಲ್ಲಿ ನೀವು ಸ್ವಲ್ಪ ಕೆಲವೊಂದು ವಿಮರ್ಶಾತ್ಮಕ ಬರವಣಿಗೆಯನ್ನು ಕೂಡ ಮಾಡಿದ್ರಿ. ಸತೀಶ್ ಚಪ್ಪರಿಕೆ ಅವರು ಬರೆದ ಒಂದು ಕಥೆಯ ಪುಸ್ತಕದ ಮೇಲೆ ಮೊಹೆಂತೋ ವರ್ಜಿನೋ ಮೊಹೆಂತೋ ಅನ್ನುವ ಒಂದು ಪುಸ್ತಕದಲ್ಲಿ ತುಂಬ ಕಥೆಗಳನ್ನು ಬರೆದರು. ಯಾಕೋ ಅದು ಒಂಥರ ನನ್ನ ಜೀವನದ ಮೇಲೆ ತುಂಬ ಕಥೆಗಳು ಇದ್ದ ಹಾಗೆ ಅನ್ನಿಸ್ತು ನನಗೆ. ಹಾಗೆ ನನಗೆ ಆ ಪುಸ್ತಕದ ಮೇಲೆ ವಿಮರ್ಶೆ ಬರೀಲೇಬೇಕು ಅನ್ನಿಸ್ತು. ತುಂಬ ಬರೆದು ಕಳಿಸಿದೆ. ಅದು ಅವರಿಗೆ ತುಂಬ ಖುಷಿ ಆಯಿತು. ಅದೊಂದು ವಿಮರ್ಶಾತ್ಮಕ ಬರವಣಿಗೆಯನ್ನು ಬರೆದಿದ್ದೇನೆ. ಮತ್ತು ಬೇರೆ ಕೆಲವೆಲ್ಲ ಬರೆದಿದ್ದೇನೆ, ಆದರೆ ಆ ಪರ್ಸನಲ್ ಆಗಿ ಅವರಿಗೆ ಕೊಟ್ಟಿದ್ದೇನೆ ಅಷ್ಟೇ. ಇದೊಂದು ನಾನು ಪಬ್ಲಿಕ್ಕಾಗಿ ಪಬ್ಲಿಷ್ ಮಾಡಿದೆ ಅಷ್ಟೇ. ಸೊ ಈ ವಿಮರ್ಶೆ ಬಗ್ಗೆ ಹೇಳುವುದಾದರೆ, ಯಾವುದೇ ವಿಮರ್ಶಾತ್ಮಕ ಬರವಣಿಗೆ ಅಂತ ಹೇಳಿದ್ರೆ 2 ಆಯಾಮಗಳು ಇರ್ತವೆ. ಒಂದನೇದು ಯಾರು ಅದನ್ನು ಬರ್ತಿರ್ತಾರೆ, ಅಂದರೆ ಆ ಕೃತಿಯ ಲೇಖಕರು, ಬರಹಕಾರರು, ಯಾರು ಕೃತಿಯ ರಚನೆಕಾರರು ಇರ್ತಾರೆ ಅವರು. ಎರಡನೆಯದು ಪ್ರಭಾವ ಬೀರುವಂಥ ಅಂಶ ಯಾರು ಆ ಕೃತಿಯನ್ನು ಓದ್ತಾ ಇದ್ದಾರೆ, ಅಂದರೆ ವಾಚಕರು. ಸೊ ಈ ಪ್ರಕಾರದಲ್ಲಿ ತಾವು ಒಂದು ವಿಮರ್ಶಾತ್ಮಕ ಬರಹವನ್ನು ಪ್ರಕಟಣೆ ಮಾಡಿದಾಗ ಲೇಖಕರಿಂದ ಯಾವ ರೀತಿಯ ಪ್ರತಿಕ್ರಿಯೆ ಬಂತು, ಅಥವಾ
ವಾಚಕರಿಂದ ಏನಾದರೂ ಪ್ರತಿಕ್ರಿಯೆ ಬಂದಿದೆಯಾ? ಹೌದು, ಲೇಖಕರು ತುಂಬ ಹೇಳಿದರು, ನೀನು ಪ್ರತಿಯೊಂದು ಪದವನ್ನು ಸಹ ಮನಸ್ಸಿಗೆ ತಗೊಂಡು ಬರೆದಿದೆಯಾ, ಖುಷಿಯಾಯಿತು, ನಾನು ಬರೆದದ್ದು ಸಾರ್ಥಕ ಆಯಿತು ಅಂತ ಅವರಿಗೆ ತೃಪ್ತಿಯಾಗಿದೆ. ಮತ್ತು ಓದುಗರು ಸಹ ಹೇಳಿದರು, ನೀನು ಬರೆದ ಆ ರೀತಿ, ಒಂದೊಂದು ಪ್ಯಾರಾಗ್ರಾಫಲ್ಲಿ ನೀನು ಸಪ್ರೇಟಾಗಿ ಒಂದೊಂದು ವಿಮರ್ಶೆಯನ್ನು ಮಾಡ್ಕೊಂಡು ಓದದ್ದು ಅದೆಲ್ಲ ತುಂಬ ಖುಷಿಯಾಯಿತು ಅಂತ ಹೇಳಿದ್ರು ಅಷ್ಟೇ. ನಾನು ಅದರ ನಂತರ ಹೆಚ್ಚು ಬರೀಲಿಕ್ಕೆ ಹೋಗಲಿಲ್ಲ. ಒಂದು ಸಮಯದ ಅಭಾವ ಆಗ್ತದೆ ನನಗೆ, ಮನೆ ಕೆಲಸ ಅದು ಹಾಗೆ ಆಗ್ತದೆ, ಹೆಚ್ಚು ಮಾಡಲಿಲ್ಲ ವಿಮರ್ಶಾತ್ಮಕ ಬರಹವನ್ನು. ಸೊ ಇನ್ನೊಂದು ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ, ಸ್ಪರ್ಧಾತ್ಮಕ ಯುಗ ಅಂತ ಹೇಳ್ಕೊಂಡು ನಾವು ಹೇಳ್ತೇವೆ. ಅಂತ ಹೇಳಿದ್ರೆ ಬರವಣಿಗೆಯ ಸ್ಪರ್ಧಾತ್ಮಕ ಯುಗದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕೆಲವೊಂದು ಸ್ಪರ್ಧೆಗಳನ್ನು ಆಯೋಜಿಸಿರ್ತಾರೆ, ಅಂಥ ಸಂದರ್ಭದಲ್ಲಿ ನೀವು ಕೂಡ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ. ಹೌದು, ಆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಕೂಡ ಗೆದ್ದಿದ್ದೀರಿ. ಈಗ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅಥವಾ ಈ ಸ್ಪರ್ಧೆಗಳು ಏರ್ಪಟ್ಟಾಗ ಬಹುಮಾನ ದೊರೆತಾಗ ಆಗುವಂತಹ ಒಂದು ಭಾವನೆ, ಕಷ್ಟಪಟ್ಟು ಬರೆದು ಸಾದರಪಡಿಸ್ತೀರಾ, ಬಹುಮಾನ ಸಿಗಲಿಲ್ಲ, ಓಟದಲ್ಲಿ 10 ಜನ ಓಡಿದರೆ ಬಹುಮಾನ ಸಿಗುವಂಥದ್ದು ಒಬ್ಬರಿಗೆ. ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರ್ತದೆ? ನಾನು ಹಾಗೆ ಏನು ನೆಗೆಟಿವ್ ತಗೊಂಡಿಲ್ಲ ಸರ್. ಆದರೆ ಸೋತಾಗ ಬೇಜಾರಾಗ್ತಿತ್ತು, ನಾನು ಎಷ್ಟು ಕಷ್ಟಪಟ್ಟು ಇಷ್ಟೊಂದು ಚೆಂದ ಮಾಡಿ ಅವರು ಹೇಳಿದ ರೀತಿ, ಈಗ 12 ಸಾಲುಗಳ ಪದ್ಯ ಆದರೆ 12 ಸಾಲು 16 ಹಾಗೆಲ್ಲ ಅದನ್ನು ಎಲ್ಲ ರೂಲ್ಸ್ ಫಾಲೋ ಮಾಡಿ ಬರೆದ್ರು, ಯಾಕೆ ನಾನು ಸೋತೆ, ನನ್ನಿಂದ ಏನಾಯಿತು ಅಂತ ನೋಡ್ತಿದ್ದೆ. ಮತ್ತು ಪ್ರೈಸ್ ಬಂದ ಮೇಲೆ ಅವರ ಯಾರಿಗೆ ಪ್ರೈಸ್ ಬಂದಿದ್ದಾರೆ, ಉತ್ತಮರಾಗಿದ್ದಾರೆ, ಅವರ ಕವನಗಳನ್ನು ಓದಿ ನೋಡ್ತಿದ್ದೆ ನಾನು. ಆಗ ನನಗೆ ಅನ್ನಿಸ್ತಿತ್ತು, ಹೌದು ನನ್ನದು ಅಲ್ಲಿಗಿಂತ ಕಡಿಮೆ ಇದೆ ಅಂದರೆ. ಅದರಿಂದ ನಾನು ಅದನ್ನು ಪಾಸಿಟಿವ್ ಆಗಿಯೇ ತಗೊಂಡಿದ್ದೇನೆ ಬಿಟ್ಟು ಬೇಜಾರಂತ ಅನ್ನಿಸ್ಲಿಲ್ಲ. ಮೊದಲು ಫಸ್ಟ್ ಒಂದು ಮೊಮೆಂಟಿಗೆ ಬೇಜಾರಾದರೂ ನಾನು ಅದನ್ನು ಓದಿ ನೋಡುವಾಗ ನನಗೆ ಗೊತ್ತಾಗ್ತಿತ್ತು, ಇಲ್ಲಿ ಏನು ಭೇದ ಭಾವಗಳು ನಡೀಲಿಲ್ಲ, ಸರಿಯಾಗಿ ಇದಾಗಿದೆ ಅಂತ ಗೊತ್ತಾಗ್ತಿತ್ತು. ಮತ್ತು ನಾನು ಉತ್ತಮಳಾಗಿದೆ ಅದರ ನಂತರ. ಸೊ ಈಗಾಗಲೇ ನಾನು ಹೇಳಿದೆ, ಆಡು ಮುಟ್ಟದ ಸೊಪ್ಪಿಲ್ಲ, ನೀವು ಕೈಯಾಡಿಸದ ಕ್ಷೇತ್ರ ಇಲ್ಲ ಅಂತ. ಅದೇ ರೀತಿಯಲ್ಲಿ ಈ ನಮ್ಮ ಮಾಧ್ಯಮದಲ್ಲಿ ತುಂಬ ಕ್ಷೇತ್ರದಲ್ಲಿ ಕೂಡ ನೀವು ವಿಸಿಟ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಆಕಾಶವಾಣಿಗೆ ಹೋಗಿದ್ದೀರಿ, ಫಾರ್ ಎಕ್ಸಾಂಪಲ್ ಟಿ ವಿಯಲ್ಲಿ ಕೂಡ ನಿಮ್ಮ ಕಾರ್ಯಕ್ರಮ ಮೂಡಿ ಬಂದಿದೆ. ಈ ಸಂದರ್ಭದಲ್ಲಿ ಇದೊಂದು ವಿಶೇಷವಾಗಿರುವಂಥ ಒಂದು ಮಾಧ್ಯಮ, ಯಾಕಂದರೆ ಈ ಮಾಧ್ಯಮದಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಸೊ ಆಕಾಶವಾಣಿಯಲ್ಲಿ ನಿಮ್ಮ ಅನುಭವ ಹೇಗಿತ್ತು? ಆಕಾಶವಾಣಿಯಲ್ಲಿ ಒಂಥರ ಖುಷಿ, ಅಂದರೆ ನನ್ನ ಇದನ್ನು ಎಷ್ಟು ಜನ ಕೇಳ್ತಾರೆ, ಹಾಗಾದರೆ ನನ್ನ ಸ್ಪಷ್ಟತೆ, ನನ್ನ ಓದುವಿಕೆ ಇದೆಲ್ಲ ಸರಿ ಇರಬೇಕು ಅಂತೇಳ್ಬಿಟ್ಟು ಆ ಒಂದು ಮೈಕ್ ಮುಂದೆ ನಿಂತಾಗ ಅನ್ನಿಸ್ತಿತ್ತು. ಹಾಗೆ ನಾನು ಸ್ಪಷ್ಟತೆಗೆ ಮತ್ತು ಓದುವಿಕೆಗೆಲ್ಲ ಗಮನ ಕೊಟ್ಟು ಇದು ಮಾಡ್ತಿದ್ದೆ, ಚೆನ್ನಾಗಾಗ್ತಿತ್ತು. ಮಾತ್ರ ಏನೋ ಒಂದು ಖುಷಿ, ನಾವು ಎಷ್ಟೋ ಜನರ ಕಿವಿಗಳನ್ನು ಮುಟ್ತೇವಲ್ಲ, ನನ್ನ ಸಾಹಿತ್ಯ ಹೀಗೆ ಮುಟ್ಟುತ್ತಾ ಇದೆಲ್ಲ ಅಂತ ಖುಷಿ ಆಗ್ತಿತ್ತು. ಇನ್ನು ಟಿ ವಿಯಲ್ಲಿ ಕಣ್ಣುಗಳಿಗೆ ಒಂದು ಹಬ್ಬ ಅನ್ಬೋದು ನಾವು ಓದಿದ್ದು. ಅದಕ್ಕೆ ಒಂದು ಅಲ್ಲಿ ನಾವು ನಿಲ್ಲುವ ರೀತಿ, ಕೂರುವ ರೀತಿ ಎಲ್ಲವೂ ಸಹ ಸೇರ್ಕೊಂಡು ಹೋಗ್ತಿತ್ತು. ಎಲ್ಲದಕ್ಕೂ ಗಮನ ಕೊಟ್ಟು ಓದ್ತಾ ಇದ್ದೆ. ನಾನು ಹೆಚ್ಚು ಕವನ ಮಾತ್ರ ಓದಿದ್ದೇನೆ, ಮತ್ತು ಬೇರೆ ಮೀಡಿಯಾ ಅಂದರೆ ಬರಹಕ್ಕೆಲ್ಲ ಹೋಗಿಲ್ಲ, ಬೇರೆ ಲೇಖನಗಳನ್ನೆಲ್ಲ ನಾನು ಹೋಗಲಿಲ್ಲ ಅಲ್ಲಿ. ಈಗ ನೀವು ಇಷ್ಟೆಲ್ಲ ವಿಭಾಗಗಳಲ್ಲಿ ನಿಮ್ಮ ಸೇವೆ ಸಲ್ಲಿಸ್ತಾ ಇದ್ದೀರಾ, ಸಾಹಿತ್ಯ ಕೃಷಿ ಮಾಡ್ತಾ ಇದ್ದೀರಾ, ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದೀರಾ. ಈಗ ಸ್ವಲ್ಪ ಸಮಯದ ಹಿಂದೆ ಹೋಗುವ, ನಿಮ್ಮದೊಂದು ಶಾಲೆಯ ಒಂದು ಬ್ಯಾಚ್ ಅಂತ ಹೇಳ್ಕೊಂಡು ಇರ್ತದೆ ಅಲ್ವಾ? ಯಾವತ್ತೂ ಮರೀಲಿಕ್ಕಾಗೋದಿಲ್ಲ. ನಮ್ಮದು SSLC ಬ್ಯಾಚ್ ಇರ್ಬೋದು, PUC ಬ್ಯಾಚ್ ಇರ್ಬೋದು. ಇಷ್ಟು ವರ್ಷ ಆದರೂ ಕೂಡ ನನಗೂ ಕೂಡ ನೆನಪಿದೆ, ನನ್ನ ಅಕ್ಕಪಕ್ಕದಲ್ಲಿ ಕೂರ್ತಿದ್ರು ಯಾರು, ನಮ್ಮ ಕ್ಲಾಸ್ಮೇಟ್ಸ್ ಯಾರು ಎನ್ನುವಂಥದ್ದು ಇವತ್ತಿಗೂ ನನಗೆ ನೆನಪಿದೆ. ಈಗ ನೀವು ಮಾಧ್ಯಮದಲ್ಲಿ ಮಿನುಗ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನಿಮ್ಮ ಗೆಳೆಯರು ಅಥವಾ ನಿಮ್ಮ ಪರಿಚಯದವರು, ನಿಮ್ಮ ಕ್ಲಾಸ್ಮೇಟ್ಸು ಯಾರಾದರೂ ಸಿಗ್ತಾರಾ? ಇದ್ರ ಬಗ್ಗೆ ಏನಾದರೂ ಮಾತಾಡ್ತಾರಾ? ಅದ್ಭುತವಾಗಿರುವಂತಹ ಒಂದು ಅನುಭವ ಅಲ್ವಾ? ಇದ್ರ ಬಗ್ಗೆ ನೀವು ಹೇಳ್ತೀರಾ, ಏನು ಹೇಳ್ತೀರಾ ಮೇಡಮ್? ಹೌದು, ಖಂಡಿತ ಹೌದು. ಏನಾಗಿದೆ ಅಂದರೆ ಮೀಡಿಯಾದಲ್ಲಿ ಈಗ ನನಗೆ ಮನೆ ಹತ್ರ ಸಿಗದೇ ಇದ್ದವರು ಈ ಮೀಡಿಯಾದಲ್ಲಿ ಸಿಗ್ತಾ ಇದ್ದಾರೆ. ತುಂಬ ಅವರು ಸಹ ಹೊಗಳಿ ಹೇಳಿದ್ದಾರೆ. ಇಲ್ಲಿ ಕುಂದಾಪುರದಲ್ಲಿ ಒಬ್ಬಳಿದ್ದಾಳೆ ಮಮತಾ ಅಂತೇಳ್ಬಿಟ್ಟು, ಮತ್ತು ರೀನಾಥ್ ಅವರು ಅಂತೇಳ್ಬಿಟ್ಟು ಮುಂಬೈಯಲ್ಲಿದ್ದಾಳೆ. ಅವರೆಲ್ಲ ತುಂಬ ನನಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ನೀನು ಹೇಗಿದ್ದವಳು, ಹೇಗಾದೆ ಹಾಗೆಲ್ಲ ಕೇಳ್ತಾರೆ. ಆಗ ಎಲ್ಲ ಬರಿತಾನೆ ಇರಲಿಲ್ಲಲ್ಲ, ಏನು ಈಗ ತುಂಬ ಬರಿತಾ ಇದೆ, ಎಲ್ಲ ಗಂಡನ ಮೇಲೆ ಪ್ರಭಾವನ, ಹಾಗೆಲ್ಲ ತಮಾಷೆ ಸಹ ಇದೆ. ಹಾಗೆ ಚೆನ್ನಾಗಿ ಇದು ಮಾಡ್ತಾರೆ, ತುಂಬ ಹೇಳ್ತಾರೆ, ಹೊಗಳ್ತಾರೆ. ಮತ್ತು ನನಗೂ ಅವರ ಬಗ್ಗೆ ಅವರಿಗೇನಾದರೂ ಈಗ ಅವರ ಮಕ್ಕಳಿಗೆ ಪ್ರಬಂಧಗಳೇನಾದರೂ ಬರೀಲಿಕ್ಕಿದ್ರೆ ಅಂಥದ್ದಕ್ಕೆಲ್ಲ ನನಗೊಂದೊಂದು ಚೂರು ಬರೆದು ಕೊಡು ಹಾಗೆಲ್ಲ ಕೇಳ್ತಾರೆ. ಬರೆದು ಕೊಟ್ಟಿದ್ದೇನೆ ನಾನು.
ಸೊ ಅಂತ ಹೇಳಿದ್ರೆ ಇಂತಹ ಒಂದು ಘಟನೆಗಳು ನಡೀತಾ ಇರಬೇಕಾದ್ರೆ, ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇರಬೇಕಾದ್ರೆ ತುಂಬ ಸಂತೋಷ ಆಗುತ್ತೆ ಅಲ್ವಾ? ಅಂತ ಆ ಒಂದು ಸಂದರ್ಭದಲ್ಲಿ ನಾವು ಹೇಗಿದ್ವಿ, ಈಗ ನಾವು ಇಲ್ಲಿ ಹೇಗಿದ್ದೇವೆ, ಬೆಳವಣಿಗೆ ಆಗಿದೆ. ಹೌದು. ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ಪ್ರತಿಯೋರ್ವ ಯಶಸ್ವಿ ಪುರುಷನ ಹಿಂದೆ ಓರ್ವ ಸ್ತ್ರೀ ಇರ್ತಾಳೆ. ಇದೊಂದು ಲೋಕರೂಢಿಯಾಗಿರುವಂತ ಒಂದು ಮಾತು. ಆದ್ರೆ ಇದು ಪುರುಷ ಪ್ರಧಾನವಾಗಿರುವಂತ ಒಂದು ಮಾತು ಅಂತ ಹೇಳ್ತೇನೆ ನಾನು. ಈಗ ನಾನು ಹೇಳ್ತಾ ಇದ್ದೇನೆ, ಪ್ರತಿಯೋರ್ವ ಯಶಸ್ವಿ ಸ್ತ್ರೀ ಹಿಂದೆ ಓರ್ವ ಪುರುಷನಿರ್ತಾನೆ. ಹಾಗೂ ಆ ಎಲ್ಲ ಕ್ರೆಡಿಟ್ ನಮ್ಮ ಬೆನ್ಸಿ ಅವರಿಗೆ ಸಿಗಬೇಕು. ನಿಜ, ಖಂಡಿತವಾಗಿ ಸಿಗಬೇಕು. ನಿಮ್ಮ ಈ ಜೀವನದಲ್ಲಿ ನಿಮ್ಮ ಪತಿ ದೇವರು ಯಾವ ರೀತಿಯಲ್ಲಿ ನಿಮಗೆ ಸಹಕಾರಿಯಾಗಿದ್ದಾರೆ, ಇದರ ಬಗ್ಗೆ ಒಂದು ಅನಿಸಿಕೆ. ಅವರು ತುಂಬಾ ಸಹಕಾರಿ. ಅವರು ನನಗೆ ಬರೀಲಿಕ್ಕೆ ಒಂದು ಉತ್ತೇಜನ ಕೊಡಲಿಲ್ಲ ಅಂದರೆ ನಂಗೆ ಬರೀಲಿಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ನಾನೀಗ ಹೇಳೋದಾದರೆ ಸಾಹಿತ್ಯ ಕೃಷಿಯಲ್ಲಿ ಮದುವೆಯ ನಂತರವೇ ನಾನು ಬೆಳೀತಾ ಬರ್ತಾ ಇದ್ದೇನೆ. ಅವರು ಹೇಳೋದು, ನಾನು ಮತ್ತೆ ಕೆಲವು ಸಲ ಬರೆದದ್ದನ್ನು ಓದಿ ಹೇಳ್ತೇನೆ. ಓದಿ ಹೇಳಿದ್ಮೇಲೆ ಇಲ್ಲ ಅದೇನೋ ಸರಿಯಾಗಿಲ್ಲ, ಆ ಸಾಲು ಸರಿಯಾಗಿಲ್ಲ, ಒಂಚೂರು ಸರಿ ಮಾಡು ಅಂತೇಳ್ಬಿಟ್ಟು ನನಗೆ ತಿದ್ದುವಿಕೆಗೆ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ನಾನು ರಾತ್ರಿ ಕೂತ್ಕೊಂಡು ಹಾಗಾದರೆ ಹೆಚ್ಚಾಗಿ ನನಗೆ ಹೇಗೆ ಗೊತ್ತಾ, ಚುಟುಕುಗಳು ಅದು 4 ಸಾಲುಗಳಲ್ಲಿ ಸಣ್ಣದಾಗಿ ಬರಬೇಕಲ್ವ, ಆ ಒಂದು ವಿಷಯವನ್ನು 4 ಸಾಲುಗಳಿಗೆ ತರುವಾಗ ಎಲ್ಲೋ ಸ್ವಲ್ಪ ನನ್ನಲ್ಲಿ ಶಬ್ದ ಭಂಡಾರ ಎಲ್ಲೋ ಕಡಿಮೆ ಆಗುತ್ತೆ ಅನಿಸುತ್ತೆ ಕೆಲವು ಸಲ. ಆಗ ನಾನು ಏನಾದರೂ ಕೇಳುವಾಗ ಅವರ ಭಂಡಾರವನ್ನು ನನಗೊಂಚೂರು ಹಂಚಿಕೊಟ್ಟಿದ್ದಾರೆ. ಅಂದರೆ ಓರಲ್ಲಿ ಹೇಳಿದ್ದಾರೆ, ಇಲ್ಲ ಆ ಪದಕ್ಕಿಂತ ಇದು ಹಾಕು ಹಾಗೆ ಹೇಳ್ಬಿಟ್ಟು ಹೇಳಿದ್ದಾರೆ. ಅಂದರೆ ಕೆಲವು ಸಲ ತುಂಬ ಇದಾಗಿದೆ. ಮತ್ತು ರಾತ್ರಿ ಹೊತ್ತು ನಾನು ಅಂದರೆ ಶಾಲೆಯ ಕೆಲಸ ಮನೆಯ ಕೆಲಸ ಎಲ್ಲ ಆದಮೇಲೆ ನನಗೆ ಸಮಯ ಸಿಗೋದು ಬರೆಯೋದು ರಾತ್ರಿ ಮಾತ್ರ. ಆ ಲೈಟ್ ಹಾಕಿ ನಾನು ಬರಿತಾ ಕೂತಿರ್ತೇನೆ, ಅವರು ಮಲಗಿರ್ತಾರೆ. ಆಗ ಏನೂ ತೊಂದರೆ ಇಲ್ಲ. ಅವರು ಹೇಳ್ತಾರೆ, ನೀನು ಬರೋದಾದ್ಮೇಲೆ ಮಲಗೋ, ತೊಂದರೆ ಇಲ್ಲ, ನನಗೇನು ಡಿಸ್ಟರ್ಬ್ ಆಗಲ್ಲ. ಹಾಗೆ ಅವರು ತುಂಬ ಉತ್ತೇಜನ ಕೊಟ್ಟಿದ್ದಾರೆ. ಮತ್ತು ಎಲ್ಲರೂ ಈಗ ಕವನ ವಾಚನಕ್ಕೆ ಹೋಗೋದಾಗಲಿ, ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ಟೈಮ್, ನಾನು ಹೋಗ್ಬೇಕಾದ್ರೆ ಮನೆಯಲ್ಲಿ ಯಾರಿರೋದಿಲ್ಲ, ಅವರು ಮನೆಯೆಲ್ಲ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಪರವಾಗಿಲ್ಲ ನೀನು ಹೋಗಿ ಬಾ ನಾನು ಇರ್ತೇನೆ ಅಂತ ಒಂದು ಇದು ಮಾಡ್ತಾರೆ. ಕೆಲವು ಸಲ ಅವರೇ ಬರ್ತಾರೆ ನನ್ನನ್ನು ಕರ್ಕೊಂಡೋಗಿ. ಹೀಗೆ ತುಂಬ ಹೃದಯದ ಪ್ರೋತ್ಸಾಹ ಅವರಿಂದ ಖಂಡಿತ ಸಿಕ್ಕಿದೆ. ಸೊ ಇಂಥ ಒಬ್ಬ ಅದ್ಭುತ ವ್ಯಕ್ತಿತ್ವದ ಗಂಡನನ್ನು ಪಡೆಯುವಂಥದ್ದು ನಿಜವಾಗಿ ಒಂದು ಸೌಭಾಗ್ಯನೇ ಅಂತ ಹೇಳಬೇಕು ಅಲ್ವಾ? ಈಗ ಅದು ಸರಿ. ಈಗ ಅವರು ಒಂದು ವಿಧದಲ್ಲಿ ತಾನು ಕ್ಯಾಂಡ್ಲ್ ಹಾಗೆ, ಒಂದು ಮೊಂಬತ್ತಿ ಅದು ತಾನು ಉರಿತದೆ ಹಾಗೂ ಇನ್ನೊಬ್ಬರಿಗೆ ಬೆಳಕನ್ನು ಕೊಡ್ತದೆ. ಸೊ ಅವರು ಪ್ರಯತ್ನ ಪಡ್ತಾರೆ, ನಿಮ್ಗೆ ಬಂದು ಹೋಗ್ಲಿಕ್ಕೆ ಒಂದು ಬೆಳಕಿನ ದಾರಿಯಾಗಿದ್ದಾರೆ. ಈಗ ನಿಮ್ಮ ಬರವಣಿಗೆಯ ಬಗ್ಗೆ ಆಯ್ತು. ಈಗ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನಿಮ್ಮಿಬ್ಬರ ಅಡ್ಜಸ್ಟ್ಮೆಂಟ್ ಹೇಗಿರುತ್ತೆ? ಅವರೇನಾದ್ರೂ ಅಡುಗೆ ಗಿಡಿಗೆ ಮಾಡ್ಲಿಕ್ಕೆ ನಿಮಗೆ ಸಹಕಾರ ಮಾಡ್ತಾರಾ? ಹೌದೌದು, 50% ಅವರು, 50% ನಾನು. ಮತ್ತು ನಮ್ಮನೇಲಿ ಹೇಗೆ ಕೆಲಸ ಅಂದರೆ, ನಾನು ಮಕ್ಕಳು ಗಂಡ ಎಲ್ಲರೂ ಸೇರಿ ಒಂದು ಕೆಲಸ ಮಾಡೋದು. ಈಗ ಗುಡಿಸೋದು ಒರೆಸೋದಾದರೂ ಸಹ ಹಾಗೆ, ಒಂದು ಅವ್ರು ಮಾಡಿದರೆ ಇನ್ನೊಂದು ಇವ್ರು ಮಾಡಿದ್ರೆ ಹೀಗೆ ಜೊತೆಯಾಗಿ ಆಗುತ್ತೆ. ಬಟ್ಟೆ ಒಗಿವಾಗಲೂ ಹಾಗೆ, ಒಬ್ಬರು ಹೋಗಿದ್ರೆ ಒಬ್ಬರು ಸೆಳೆಯೋದು, ಒಬ್ಬರು ಒಣಗಿಸೋದು, ಹಾಗೆ ಜೊತೆಯಾಗಿ ಆಗಿರೋದ್ರಿಂದ ನಮಗೆ ಸಮಯ ಅಲ್ಲಿ ಸೇರಿಕೊಂಡು ಬರುತ್ತೆ. ಕೇವಲ ನನ್ನ ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ಅವರ ಶಿಕ್ಷಣಕ್ಕೂ ಅವರ ಕೆಲಸಕ್ಕೂ ಎಲ್ಲವನ್ನು ನಾವು ಹೊಂದ್ಕೊಂಡು ಹೋಗ್ತೇವೆ. ಆ ವಿಷಯದಲ್ಲಿ ಅಡ್ಜಸ್ಟ್ಮೆಂಟ್ ತುಂಬ ಇದೆ. ಸೊ ಇದು ನಿಮ್ಮ ಕುಟುಂಬ ಎನ್ನುವಂಥದ್ದು ಒಂದು ಆಲ್ರೌಂಡ್ ಕುಟುಂಬ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಲ್ವಾ? ಸೊ ಈಗ ನೀವು ಹೇಳಿದ್ರೆ ಅವರು ಅಡುಗೆ ಕೂಡ ಮಾಡ್ತಾರೆ. ಖಂಡಿತ. ಅವರು ವೆಜ್ ಮಾಡ್ತಾರ, ನಾನ್ ವೆಜ್ ಮಾಡ್ತಾರ? ಅವ್ರು ಮಾಡುವಂಥ ಫೇವ್ರೇಟ್ ಐಟಮ್ ಯಾವುದಿದೆ ಹೇಳಿ? ಅವರು ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇನೂ ಇಲ್ಲ, ಸಿಂಪಲ್ಲಾಗಿ ಮಾಡ್ತಾರೆ. ಆದರೆ ಆ ಮೈನ್ಯೂಟ್ ಥಿಂಗ್ಸ್, ಅವರ ಪೇಷನ್ಸ್ ಇದೆ ನೋಡಿ, ಅದನ್ನು ಬಾಡಿಸಿ ರುಚಿ ತರಿಸೋದು, ಆ ಪೇಷನ್ಸನ್ನು, ಆ ಸ್ಟವ್ ಮುಂದೆ ಅವರ ಪೇಷನ್ಸನ್ನು ನಾನು ತುಂಬ ಮೆಚ್ಕೊಳ್ತೇನೆ. ಅಷ್ಟು ಪೇಷನ್ಸ್ ನನಗಿಲ್ಲ. ಮತ್ತು ಅಡುಗೆಯನ್ನು ತುಂಬ ರುಚಿಯಾಗಿ ಮಾಡ್ತಾರೆ. ಅವ್ರು ಹೇಳ್ತಾರೆ ಆ ಟೈಮಿಗೆ ಅದೇ ಹಾಕಬೇಕು, ಅಷ್ಟು ಬಾಡಿದ ಮೇಲೇ ಇದು ಹಾಕಬೇಕು, ಹಾಗೆಲ್ಲ ಮಾಡಿ ಚೆನ್ನಾಗಿ ಮಾಡ್ತಾರೆ. ಸೊ ಪ್ರೊಸೀಜರ್ ಎಲ್ಲ ಪರ್ಫೆಕ್ಟ್ ಆಗಿ ಹೋಗ್ಬೇಕು ಅವರಿಗೆ. ಸೊ ಈ ರೀತಿಯಲ್ಲಿ ಅದ್ಭುತವಾಗಿರುವಂತಹ ಒಂದು ಪಾಕ ಪ್ರಾವೀಣ್ಯತೆ ಕೂಡ ಅವರಿಗೆ ಕೊಟ್ಟಿದ್ದಾರೆ ಅಲ್ವಾ? ಸೊ ಇದನ್ನೇ ಯಾಕೆ ನೀವು ಒಂದು ವಿಷಯವಾಗಿ ಅವ್ರ ಬಗ್ಗೆ ಒಂದು ಕವನ ರಚನೆ ಮಾಡಬಾರ್ದು? ಮಾಡಿ ಇಟ್ಟಿದ್ದೇನೆ ಸರ್, ಅದು ಪುಸ್ತಕದಲ್ಲೇ ಉಳಿದಿದೆ, ನಾನು ಪಬ್ಲಿಷ್ ಮಾಡಲಿಲ್ಲ. ಮತ್ತು ಅವರಿಗೆ ಕೆಲವೆಲ್ಲ ಹೇಳ್ತಾರೆ, ಯಾಕೆ ಅದೆಲ್ಲ ನನ್ನ ಬಗ್ಗೆ ಎಲ್ಲ ಬರೆಯೋದು? ಈಗ ಹುಟ್ಟಿದ ಹಬ್ಬದ ಒಂದು ಸಣ್ಣ ಒಂದು ಕವನ ಬರೆದು ಹಾಕಿದ್ರು ಅವರಿಗೆ, ಯಾಕೆ ಅದೆಲ್ಲ ಬರೆಯೋದು, ಅದೆಲ್ಲ ಪಬ್ಲಿಷ್ ಮಾಡೋದು ಬೇಡ, ಅದು ನಮ್ಮೊಳಗೆ ಇರಲಿ, ಚೆನ್ನಾಗಿರಲಿ ಹಾಗೆ ಹೇಳ್ತಾರೆ. ಹಾಗೆ ನಾನು ಹೆಚ್ಚು ಇದು ಮಾಡಲಿಕ್ಕೆ ಹೋಗಿಲ್ಲ. ಮುಂದಿನ ದಿನಗಳಲ್ಲಿ ಬರೆದು ಹಾಕ್ತೇನೆ, ನೋಡೋಣ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಒಬ್ಬ ಪತಿದೇವರಾಗಿ ನಿಮ್ಮ ಎಲ್ಲ ರೀತಿಯ
ಪ್ರತಿಭೆಗಳಿಗೆ ಸಹಕಾರಿಯಾಗಿದ್ದಾರೆ. ಇದೇ ರೀತಿಯಲ್ಲಿ ಶ್ರೀ ದೇವರು ನಿಮ್ಮ ಜೀವನವನ್ನು ಉತ್ತರೋತ್ತರವಾಗಿ ಆಶೀರ್ವದಿಸಲಿ ಅಂತ ಬೇಡಿಕೊಳ್ತಾ ಇದ್ದೇನೆ. ಸೊ ಈಗಾಗಲೇ ನೀವು ಕನಸುಗಳ ಬಗ್ಗೆ ಒಂದು ಕವನವನ್ನು ಓದಿದ್ರಿ. ಹೌದು ಸರ್. ಇನ್ನೊಂದು ಕವನವನ್ನು ವಾಚಿಸಲಿಕ್ಕೆ ನಿಮ್ಮನ್ನು ನಾನು ವಿನಂತಿಸ್ತಾ ಇದ್ದೇನೆ. ಸರಿ, ಇದು ಮಾನವ ನಾಲಿಗೆಯ ಬಗ್ಗೆ. ನಮ್ಮ ನಾಲಿಗೆ ಎಷ್ಟು ಉಪಯೋಗಕಾರಿ, ಎಷ್ಟು ಒಳ್ಳೆಯದನ್ನು ಮಾಡುತ್ತೆ, ಎಷ್ಟು ಕೆಟ್ಟದನ್ನು ಮಾಡುತ್ತೆ ಅಂತ ಹೀಗೆ ಒಂದು ಯಾರಾದರೂ ಮಾತಾಡುವಾಗ ಒಂದು ಕೇಳಿಸ್ಕೊಂಡು ಯಾಕೆ ನಾನು ಹಾಗೆ ಬರಿಬಾರ್ದು ನಾಲಿಗೆಯ ಬಗ್ಗೆ ಅಂತೇಳ್ಬಿಟ್ಟು ಅನ್ನಿಸ್ತು. ಮತ್ತು ಎಲ್ಲೋ ಬೈಬಲ್ ಗ್ರಂಥದಲ್ಲಿ ಓದಿದ ನಾಲಿಗೆಯ ಬಗ್ಗೆ ಓದಿದ ಕೆಲವು ಸಾಲುಗಳು ಮನಸ್ಸಿಗೆ ಬಂದು ಅದನ್ನು ಸಹ ಸೇರಿಸ್ಕೊಂಡು ನಾನು ಈ ಕವನವನ್ನು ಬರೆದಿದ್ದೇನೆ. ಮಾನವ ನಾಲಿಗೆ ದೇಹದ ಸಣ್ಣ ಅಂಗವಾಗಿದ್ದುಕೊಂಡು ಜಗತ್ತನ್ನೇ ಆಳುತ್ತಿದೆ ಮಾನವ ನಾಲಿಗೆ. ಮೂರ್ಖ ಸಂಭಾಷಣೆಯಿಂದ ಪರರ ನಗಿಸುತ್ತಿದೆ, ಪ್ರೀತಿಯ ಹೃದಯಗಳನ್ನೂ ದೂರ ಸರಿಸುತ್ತಿದೆ, ನಂಬಿಕೆಯ ಗುಟ್ಟನ್ನು ರಟ್ಟು ಮಾಡುತ್ತಿದೆ, ಬೆಂಕಿ ಹೊತ್ತಿಸಿ ಮನಗಳ ಸುಡುತ್ತಲಿದೆ, ಒಬ್ಬರ ಹೊಗಳಿ ಅಟ್ಟಕ್ಕೇರಿಸಿದರೆ ಮತ್ತೊಬ್ಬರ ತೆಗಳಿ ನಾಶಕ್ಕಿಳಿಸುತ್ತಿದೆ, ನಿಂದೆ ಅಪಹಾಸ್ಯಗಳಿಂದ ಪರರ ತೆಗಳುತ್ತಿದೆ. ಸತ್ಯ ನೀತಿಯ ಸಾರುವ ಈ ನಾಲಿಗೆ ಒಂದೆಡೆ ದೇವರನ್ನು ನೆನೆದು ಜಪಿಸಿ ಸ್ತುತಿಸುವುದು, ಮತ್ತೊಂದೆಡೆ ಮಾನವನ ಅಳೆದು ನಶಿಸಿ ಶಪಿಸುವುದು, ಶ್ರೇಷ್ಠತೆಯ ಬಡಾಯಿತ ಕೊಚ್ಚಿಕೊಳ್ಳುವುದು, ಗೆಲುವ ಸಾಧಿಸಲು ಆಶ್ವಾಸನೆಗಳ ನೀಡುವುದು, ಗೆದ್ದೊಡನೆಯೇ ಗೆಲ್ಲಿಸಿದವರ ನೆಲ್ಲಕ್ಕಪ್ಪಳಿಸುವುದು, ತನ್ನವರ ಹಿಗ್ಗಿಸುತ್ತಾ ಪರರ ಕುಗ್ಗಿಸುವುದು, ಹಲವರ ಬಾಳಚಕ್ರಕ್ಕೇ ಬೆಂಕಿ ಇಡುವ ನಾಲಿಗೆ ಹರಿತ ಮಾತಿಂದ ಜಗವನ್ನೇ ನಡುಗಿಸುವುದು, ಬಲು ಸಾಮರ್ಥ್ಯವುಳ್ಳ ಅತಿ ಶ್ರೇಷ್ಠ ನಾಲಿಗೆ ಸರ್ವರ ಕ್ಷಮಿಸಿ ಸಮಾಧಾನವನ್ನು ನೀಡುವುದು, ದುಡುಕದೆ ಮನದ ಯೋಚನೆಯ ತಿಳಿಸುವ ಜಾಣ ನಾಲಿಗೆ ಕಿರು ಉತ್ತರದಿಂದ ಮನ ಗೆಲ್ಲುತ್ತಿದೆ, ಸರಳ ನುಡಿಗಳಿಂದ ಸ್ನೇಹವನ್ನೂ ಬೆಳೆಸುತ್ತಿದೆ, ಸನ್ನಡತೆ ವಿದ್ಯೆಯನ್ನೂ ತಾ ಬೋಧಿಸುತ್ತಿದೆ. ಒಂದೇ ಎರಡೇ ಹಲವು ರೀತಿಯಲ್ಲಿ ದುಡಿಯುವ ಈ ನಾಲಿಗೆ ಮಹಾದೇಹದಲ್ಲಿ ಒಳಗಡವಿ ನಿಂತ ಶ್ರೇಷ್ಠತೆಯ ಕಿರುನಾಲಿಗೆ, ಒಳಿತು ಬಯಸಿ ಕೆಡುಕನ್ನು ದೂರಾಗಿಸಲಿ ನಮ್ಮೀ ನಾಲಿಗೆ, ಸವಿ ಮಾತಿಂದ ಮನ ತಣಿಸಲಿ ನಮ್ಮೇ ನಾಲಿಗೆ. ಅದ್ಭುತವಾಗಿರುವ ಸಾಲುಗಳಲ್ಲಿ ಒಂದು ವಿಶೇಷವಾಗಿರುವಂತಹ ಮಾರ್ಮಿಕ ಸಂದೇಶವನ್ನು ನೀವು ನೀಡಿದ್ದೀರಿ. ಯಾಕಂತ ಹೇಳಿದರೆ ನಾಲಿಗೆ ಇದೊಂದು ಬೆಂಕಿ, ನಾಲಿಗೆ ಇದೊಂದು ಚೂರಿ. ಬೆಂಕಿಯಿಂದ ಬೆಳಕನ್ನು ಮಾಡಲಿಕ್ಕಾಗತ್ತೆ, ಬೆಂಕಿಯಿಂದ ಮನೆ ಸುಡೋದಕ್ಕಾಗತ್ತೆ, ಚೂರಿಯಿಂದ ಅಡಿಗೆ ಮಾಡೋಕ್ಕಾಗತ್ತೆ, ಚೂರಿಯಿಂದ ಒಬ್ಬನ್ನು ಕೊಲ್ಲೋದಕ್ಕಾಗತ್ತೆ. ಅದೇ ರೀತಿಯಲ್ಲಿ ದೇವರು ಕೊಟ್ಟಿರುವಂಥ ನಾಲಿಗೆ ಒಬ್ಬರ ಜೀವನವನ್ನು ಒಳ್ಳೇದು ಮಾಡಲಿಕ್ಕೂ ಆಗುತ್ತೆ, ಅದ್ಭುತವಾಗಿರುವಂಥ ಸುಂದರವಾಗಿರುವಂಥ ಸಂಸಾರವನ್ನು ಹಾಳು ಮಾಡಲಿಕ್ಕೂ ಆಗುತ್ತೆ. ಅದೇ ಸಂದೇಶವನ್ನು ಇದರೊಳಗೆ ಅಳವಡಿಸ್ಕೊಂಡು ಬರೆದದ್ದು ನಾನು. ತುಂಬ ಸಂತೋಷ. ಯಾಕಂತ ಹೇಳಿದ್ರೆ ದೇವರು ನಿಮ್ಮ ಮೂಲಕ ಒಂದು ಉತ್ತಮವಾಗಿರುವಂಥ ಒಂದು ಸಂದೇಶವನ್ನು ದೇವರು ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ಪ್ರತಿಭೆ ಮೇಡಮ್. ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸರ್. ಸೊ ಈಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೇವೆ. ವಿಶೇಷವಾಗಿರುವಂಥ ಒಂದು ಪ್ರಶ್ನೆ ನಿಮಗಾಗಿ. ಓರ್ವ ಪತ್ನಿಯಾಗಿ, ತಾಯಿಯಾಗಿ, ಶಿಕ್ಷಕಿಯಾಗಿ, ಗೃಹಿಣಿಯಾಗಿ ಹಾಗೂ ಒಬ್ಬ ಸಾಹಿತಿಯಾಗಿ ದೇವರು ಕೊಟ್ಟಿರುವಂಥ 24 ಗಂಟೆಗಳು ಅದನ್ನು ನೀವು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡಿದ್ದೀರಾ? ಒಂದು ಕ್ಷಣವೂ ನಾನು ವೇಸ್ಟ್ ಮಾಡ್ತೇನೆ ಅನಿಸಲ್ಲ ನನಗೆ. ಯಾಕಂದರೆ ಆ ಒಂದೊಂದು ಅಮೂಲ್ಯ ಕ್ಷಣ ಸಹ ಇದಕ್ಕೆ ಉಪಯೋಗಿಸೋಣ ಅಂತೇಳ್ಬಿಟ್ಟು. ಈಗ ಹೇಳೋದಾದರೆ ನಾನು ಚರ್ಚಲ್ಲಿ ಆ್ಯಕ್ಟಿವ್ ಮೆಂಬರ್ ಆಗಿದ್ದೇನೆ. ಅಂದರೆ ಅಲ್ಲಿ ಕ್ಯಾಟಗಿಸಮ್ ಕ್ಲಾಸ್ ತಗೋತೇನೆ, ಕೆಲವು ಸಲ ಮೀಟಿಂಗ್ ಅಟೆಂಡ್ ಮಾಡಬೇಕಾಗುತ್ತೆ. ಸ್ವಸಹಾಯ ಸಂಘದಲ್ಲಿದ್ದೇನೆ, ಅಲ್ಲಿ ಸಹ ನಮಗೆ ಮೀಟಿಂಗ್ ಅಥವಾ ಹಣ ಕಲೆಕ್ಷನ್ ಅದೆಲ್ಲ ಇರ್ತದೆ. ಜೊತೆಗೆ ವಾರ್ಡ್, ನಮ್ಮ ಚರ್ಚಿನ ವಾರ್ಡ್ ಇರ್ತದೆ, ಅಲ್ಲಿ ಸಹ ನಾವು ಲಿಟರ್ಜಿಗೆ ಇರ್ಬೋದು, ಅದಕ್ಕೆ ಇರ್ಬೋದು, ಯಾವುದಕ್ಕಾದ್ರೂ ಜೊತೆಗೆ ಸೇರಬೇಕಾಗುತ್ತೆ. ಶಾಲೆಯ ಕೆಲಸಗಳು ಒಂದಿಷ್ಟು ಇರುತ್ತೆ, ಹೊರೆ ಅನಿಸುತ್ತೆ ಕೆಲವು ಸಲ. ಆದರೂ ಮಗುವಿಗಾಗಿ, ಮಕ್ಕಳ ಬೆಳವಣಿಗೆಗಾಗಿ ಬೇಕು ಅಂತೇಳ್ಬಿಟ್ಟು ಅದರಲ್ಲಿ ಸಹ ತಲ್ಲೀನ ಆಗ್ತೇನೆ. ಮನೆಯಲ್ಲಿ ಗಂಡನ ಮಕ್ಕಳ ಒಂದು ಕೋಆಪರೇಷನಿಂದ ಅದು ನನಗೆ ತುಂಬ ಸುಲಭವಾಗಿ ಹೋಗುತ್ತೆ.
ಬೆಳಿಗ್ಗೆಯಿಂದ ಅದು 24 ಗಂಟೆಗಳು ಸಹ ನಾನು ಒಂದು ಚೂರು ವೇಸ್ಟ್ ಮಾಡೋದಿಲ್ಲ. ರಾತ್ರಿ ಕೆಲವು ಸಲ 12 ಗಂಟೆ 1 ಗಂಟೆಯವರೆಗೆ ಬರೆದದ್ದು ಉಂಟು, ಕೆಲವು ಸಲ 3 ಗಂಟೆಗೆ ಮಲಗಿದ್ದು ಸಹ ಉಂಟು. ಅಂದರೆ ಬರಹ ಮಾತ್ರ ಅಂತಲ್ಲ, ಶಾಲೆ ಕೆಲಸ, ಬರಹ ಜೊತೆಗೆ ನಾಳೆಯ ನನ್ನ ಕಾರ್ಯವೈಖರಿ, ಅಂದರೆ ಆ ಸಂಘದಲ್ಲಿರ್ಬೋದು, ಇಲ್ಲಿ ಮನೇಲಿರ್ಬೋದು, ಏನು ಅದನ್ನು ನಾನು ಹೇಳಿದ್ದೇನೆ ಅದನ್ನು ಮಾಡಲೇಬೇಕು. ಆ ಒಂದು ನಿಖರ ದೃಢತೆಯನ್ನು ನಾನು ತಗೊಂಡು ರಾತ್ರಿ ಸಹ ಕೆಲಸ ಮಾಡ್ತೇನೆ, ಹಗಲು ಸಹ ಕೆಲಸ ಮಾಡ್ತೇನೆ. ಜೊತೆಗೆ ಒಂದು ಮಿನಿಮಮ್ 6 ಗಂಟೆ ಆದರೂ ಮಲಗ್ತೇನೆ, ವಿಶ್ರಾಂತಿ ಸಹ ಬೇಕು. ಹಾಗೆ ಹೊಂದ್ಕೊಂಡು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೇನೆ. ಖುಷಿಯಾಗುತ್ತೆ ನನಗೆ. ಕೆಲವರು ಹೇಳ್ತಾರೆ ನನ್ನ ಸಹೋದ್ಯೋಗಿಗಳು, ಅಬ್ಬಾ ಅಲ್ಲೂ ಇದೆಯಾ ನೀನು, ಎಲ್ಲೂ ಇದೆಯಾ, ಎಲ್ಲ ಮಾಡ್ತೀಯ, ಹೇಗೆ ಮಾಡ್ತೀಯ ಮರೀತಿ, ನನಗೆ ಇದೊಂದೇ ಮಾಡಲಿಕ್ಕಾಗಲ್ಲ ಅಂತ ತಮಾಷೆ ಮಾಡಿದ್ದು ಸಹ ಉಂಟು. ನಿನ್ನೆ ಸಹ ಹೇಳಿದರು, ಶಾಲೆ ಶುರು ಆಗ್ತಾ ಇದೆ, ನಿನಗೆ ಇಷ್ಟು ಚಾರ್ಟ್ ಎಲ್ಲ ಮಾಡ್ಲಿಕ್ಕೆ ಉಂಟು, ಯಾಕೆ ಇದಕ್ಕೆಲ್ಲ ಸೇರ್ಕೋತೀಯಾ ಅಂತೇಳ್ಬಿಟ್ಟು. ನಾನು ಹೇಳಿದೆ, ಇಲ್ಲ, ಅದು ಬೇಕು ಇದು ಬೇಕು, ನಾನೆಲ್ಲ ಹೋಗ್ತೇನೆ, ನಾಳೆ ನಾನು ಇರ್ತೇನೆ, ಎಲ್ಲೂ ಹೋಗೋತ್ತಿಲ್ಲ, ನಾನು ಇವತ್ತಿದ್ದದನ್ನು ಇವತ್ತು ಸರಿ ಮಾಡಿ ಹೋಗ್ತೇನೆ. ಹಾಗೆ ಆ ಒಂದು ಪಾಲಿಸಿಯನ್ನು ಅದು ಪಾಸಿಟಿವ್ ಆಗಿ ತಗೊಂಡಿದ್ದೇನೆ. ಜೊತೆಗೆ ಆ ಪ್ರೇಯರಲ್ಲಿ ಬೇಡ್ತೇನೆ ನಾನು ಪ್ರತಿದಿನ. ಪ್ರೇಯರ್ ಅಂದರೆ ಹೋಗಿ ಚರ್ಚಲ್ಲಿ ಕೂತ್ಕೊಂಡು ಅಲ್ಲಿ ಆ ದೇವಸ್ಥಾನಕ್ಕೆ ಈ ದೇವಾಲಯಗಳಿಗೆ ಹೋಗಿಯೇ ಮಾಡಬೇಕಂತಿಲ್ಲ. ನಾನು ಎಲ್ಲಿದ್ದೇನೆ ಅಲ್ಲೇ ಮೌನ ಪ್ರಾರ್ಥನೆಯಲ್ಲಿ ಬೇಡ್ತೇನೆ ನಾನು, ನನಗೆ ಶಕ್ತಿ ಕೊಡು ದೇವರೇ ಅಂತೇಳ್ಬಿಟ್ಟು. ದೇವರು ಅವರ ಆಶೀರ್ವಾದದಿಂದನೇ ಆಗಿದೆ, ಮತ್ತು ಕುಟುಂಬದವರ ಸಹೋದ್ಯೋಗಿಗಳ ಎಲ್ಲರ ಸಹಕಾರದಿಂದ 24 ಗಂಟೆಗಳು ಯೂಸ್ ಆಗ್ತಾ ಇದೆ ಸರ್. ಅದ್ಭುತವಾಗಿ ಒಂದು ವಿಶೇಷ ರೀತಿಯಲ್ಲಿ ಒಂದು ನಿಮ್ಮ ದೈನಂದಿನ ಅನುಭವವನ್ನು ನಮ್ಮ ವೀಕ್ಷಕರ ಜೊತೆಯಲ್ಲಿ ತಾವು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಮೇಡಮ್. ಈಗ ಇಂದಿನ ಈ ಆಧುನಿಕ ಜಗತ್ತಿನಲ್ಲಿ ಪರಿಸ್ಥಿತಿ ತುಂಬ ಗಂಭೀರ ಇದೆ. ಈ ಸೋಷಿಯಲ್ ಮೀಡಿಯಾ ಅಥವಾ ಇಂಟರ್ನೆಟ್ ಯುಗ, ಈ ಮೊಬೈಲ್ ಯುಗ, ಇವುಗಳಿಂದಾಗಿ ನಮ್ಮ ಯುವಜನತೆ 100% ದಾರಿ ತಪ್ತಾ ಇದೆ ಎನ್ನುವುದರಲ್ಲಿ ಬೇರೆ ಯಾವುದೇ ಒಂದು ಸಂದೇಹ ಇಲ್ಲ. ಈ ಸಂದರ್ಭದಲ್ಲಿ ನೀವು ಫೇಸ್ಬುಕ್ನ ಮೂಲಕ ಒಂದು ಉತ್ತಮ ಸಂದೇಶ ಕೊಡುವಂತಹ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಾ. ಈ ಒಂದು ಮಾಧ್ಯಮಗಳು ಜನರನ್ನು ಯಾವ ರೀತಿಯಲ್ಲಿ ದಾರಿ ತಪ್ಪಿಸ್ತವೆ, ಇಂಥ ಮಾಧ್ಯಮಗಳನ್ನು ಯಾವ ರೀತಿ ನಾವು ಚೆನ್ನಾಗಿ ಬಳಸ್ಕೊಂಡು ಅದರಿಂದ ಒಳಿತನ್ನು ಪಡಿಬೇಕು, ಕೆಡುಕನ್ನು ಮಾಡಬಾರದು ಎನ್ನುವುದರ ಬಗ್ಗೆ ಒಂದು ಸಂದೇಶವನ್ನು ನಮ್ಮ ವೀಕ್ಷಕರಿಗೆ. ಹೌದು, ಅದು ಯಾರೀಗ ಹಿರಿಯರು ಇರ್ಬೋದು ಅಥವಾ ಗೊತ್ತಿರುವವರು ಹೇಳುವುದನ್ನು ಕೇಳಬೇಕು ನಾವು. ಇದರಿಂದ ಏನೋ ಅಪಾಯ ಆಗ್ಬೋದು ನಮ್ಮ ಜೀವನಕ್ಕೆ. ಮೊಬೈಲ್ ಬಳಕೆ ಇರ್ಬೋದು ಅಥವಾ ಇಂಟರ್ನೆಟ್ ಯಾವುದೇ ಆಗಲಿ, ಈಗಿನ ಕಾಲದ ಬಳಕೆಗಳು, ಅದಕ್ಕೆ ಒಂದು ಲಿಮಿಟೇಷನ್ ಇರಬೇಕು. ಮತ್ತು ಸಮಯ ಸದುಪಯೋಗ, ಇದೆಲ್ಲವನ್ನು ಆ ಮಕ್ಕಳು, ಈಗಿನ ಬೆಳೆಯುವ ಮಕ್ಕಳು, ಯುವ ಜನತೆ, ಅವರಿಗೆ ಸರಿಯಾಗಿ ಒಂದು ಜ್ಞಾನ ಸಿಗ್ತಾ ಇದೆ, ಕೊಡ್ತಾ ಇದ್ದಾರೆ, ಅದನ್ನು ಅವರು ತಗೊಳ್ತಾ ಇಲ್ಲ. ಅದನ್ನು ತಗೊಳ್ಳುವುದರ ಈ ರೀತಿಯಲ್ಲಿ ಹಿರಿಯರು ಮತ್ತು ಉತ್ತೇಜನಕಾರಿ ಅವರಿಗೆ ಮಾಧ್ಯಮಗಳು, ಅಂದರೆ ಒಂದು ವರ್ಕ್ಶಾಪ್ ಆಗಲಿ ಏನಾದರೂ ಹೀಗೆ ಕಂಡಕ್ಟ್ ಮಾಡಿಕೊಂಡು ಅವರಿಗೆ ಆ ಒಂದೊಂದು ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆ ಮಾಹಿತಿಯನ್ನು ಅವರು ತೆಗೆದುಕೊಳ್ಳುವ ಹಾಗೆ ಕೊಡಬೇಕು. ಜಸ್ಟ್ ಹೋಗಿ ಭಾಷಣ ಮಾಡೋದು ಹಾಗೆ ಮಾಡೋದು ಕೊಡಬಾರ್ದು. ಅವರಿಗೊಂದು ಅವರ ಆ್ಯಕ್ಟಿವಿಟೀಸಲ್ಲಿ ಅವರಿಗೆ ನೈಜತೆಯನ್ನು ತೋರಿಸಿ ಕೊಡಬೇಕು, ಹೇಗಾಗುತ್ತೆ ಇದು ಅಂತೇಳ್ಬಿಟ್ಟು. ಹೀಗೆ ಯುವಜನತೆ ಮುಂದೆ ಬರಬೇಕು. ಜೊತೆಗೆ ಆ ಯುವಜನತೆ ಮತ್ತು ಮಕ್ಕಳಿಗೆ ಓದುವ ಅಭ್ಯಾಸ ಇಲ್ಲ, ಬರೀ ಚಿತ್ರಗಳನ್ನು ನೋಡೋದು, ಮತ್ತು ಅವರ ಭಾಷೆ ಸಹ ಕಂಪ್ಲೀಟಾಗಿ ಚೆನ್ನಾಗಿಲ್ಲ. ಈಗ ನಾನು ನೋಡ್ತಾ ಇದ್ದೇನಲ್ಲ, ಒಂದು ಮಗು ಎಲ್ಲ ಭಾಷೆಯಲ್ಲಿ ಮಿಶ್ರಿತವಾಗಿದೆ. ಜೊತೆಗೆ ಇದು ಮೊಬೈಲಿನ ಕೋಡಿಂಗ್ ಭಾಷೆ ಇದೆ ನೋಡಿ, ಶಾರ್ಟ್ ಆ್ಯಂಡ್ ಸ್ವೀಟ್, ಅದನ್ನೇ ಸಾಹಿತ್ಯದಲ್ಲೂ ಬಳಸ್ತಾ ಇದ್ದಾರೆ. ಹಾಗೆ ಮಾಡಿದರೆ ನಮ್ಮ ಸಾಹಿತ್ಯ ಕಂಗೆಡುತ್ತೆ, ಅಂದರೆ ಕೆಟ್ಟೋಗಿ ಅದು ಕ್ಷೀಣಕ್ಕೆ ಬರುತ್ತೆ, ಕ್ಷೀಣ ಸ್ಥಿತಿಗೆ ಬರುತ್ತೆ. ಹಾಗೆ ಮಾಡಬಾರ್ದು. ಒಳ್ಳೆಯ ಪುಸ್ತಕಗಳನ್ನು ಓದುವ ಅವರಿಗೆ ಅಭ್ಯಾಸ ಮಾಡಬೇಕು. ಈಗ ಪೇರೆಂಟ್ಸ್ ಆದರೂ ಬೇಕಾದ್ದನ್ನೆಲ್ಲ ಏನೆಲ್ಲ ಕೊಡಿಸೋದಕ್ಕಿಂತ ಇಂತಹ ಒಂದು ಪುಸ್ತಕಗಳನ್ನು ಓದಲಿಕ್ಕೆ ಕೊಡೋದಾಗಲಿ ಅಥವಾ ಒಂದು ಒಳ್ಳೆಯ ಸೆಮಿನಾರ್ಗಳಿಗೆ ಕಳಿಸೋದಾಗಲಿ, ಇಂಥದ್ದೆಲ್ಲ ಮಾಡಿದರೆ ಒಳ್ಳೆಯ ಇಂಪ್ರೂವ್ಮೆಂಟ್ ಬರ್ಬೋದು ಅಂತ ನನ್ನ ಅನಿಸಿಕೆ. ಇಂಥ ಪ್ರಯತ್ನನ ನಾನು ಸಹ ಶಾಲೆಯಲ್ಲಿ ಮಾಡ್ತಾಯಿದ್ದೇನೆ. ಆದಷ್ಟು ಓದಲಿಕ್ಕೆ, ಬರೀಲಿಕ್ಕೆ ಅಂಥದ್ದೆಲ್ಲ ಉತ್ತೇಜನ ಮಾಡ್ತಾ ಇದ್ದೇನೆ. ತುಂಬ ಸಂತೋಷ ಆಯ್ತು ಮೇಡಮ್. ಸರಿಸುಮಾರು 1 ಗಂಟೆ ನಿಮ್ಮ ಜೊತೆಯಲ್ಲಿ ತುಂಬ ಆತ್ಮೀಯತೆಯಿಂದ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಸಾಹಿತ್ಯ ಕೃಷಿಯ ಬಗ್ಗೆ ಹಾಗೂ ನಿಮ್ಮ ಅನುಭವದ ಬಗ್ಗೆ ಅದ್ಭುತವಾಗಿರುವಂತಹ ಒಂದು ಸಂಭಾಷಣೆ ಇಲ್ಲಿ ನಿಮ್ಮ ಜೊತೆಯಲ್ಲಿ ಮಾಡುವಂಥ ಒಂದು ಸೌಭಾಗ್ಯ ನನ್ನದಾಯಿತು. ಹಾಗೂ ಅದೇ ರೀತಿಯಲ್ಲಿ ನಮ್ಮ ವೀಕ್ಷಕರು ಕೂಡ ಈ ಒಂದು ಸಂದರ್ಶನವನ್ನು ಆಸ್ವಾದಿಸ್ತಾ ಇದ್ದಾರೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಅದಕ್ಕಾಗಿ ನಮ್ಮ ಈ ಸುಂದರವಾಗಿರುವಂಥ ಕಾರ್ಯಕ್ರಮಕ್ಕೆ ದೂರದ ಬಾರ್ಕೂರಿನಿಂದ ಮಂಗಳೂರುವರೆಗೆ ಬಂದು ಇಂದು
ಸಂಡೇ ನಿಮಗೆ ಸಿಗುವಂಥದ್ದು ಒಂದೇ ದಿನ ರಜೆ ದಿನ, ಆದರೂ ಕೂಡ ಅದನ್ನು ಕೂಡ ತ್ಯಾಗ ಮಾಡಿ ನಮ್ಮ ವೀಕ್ಷಕರಿಗಾಗಿ ತಾವಿಲ್ಲಿ ಬಂದಿದ್ದೀರಿ. ಅದಕ್ಕಾಗಿ ದಿವ್ಯವಾಣಿ ಲೈವ್ ಚಾನಲ್ನ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಿಮ್ಮ ಸಾಹಿತ್ಯ ಕೃಷಿಯು ನಿರಂತರವಾಗಿ ಮುಂದುವರಿತಾ ಹೋಗಲಿ. ದೇವರು ನಿಮ್ಮ ಮೇಲೆ ಆಶೀರ್ವಾದದ ಮಳೆಯನ್ನು ಹರಿಸಲಿ. ಅದೇ ರೀತಿಯಲ್ಲಿ ನಿಮ್ಮ ಕೌಟುಂಬಿಕ ಜೀವನವನ್ನು ಸುಖ ಸಂತೋಷ ನೆಮ್ಮದಿಯಿಂದ ಅವರು ದ್ವಿಗುಣಗೊಳಿಸಲಿ ಅನ್ನೋ ಹಾರೈಸುತ್ತಾ, ಅದ್ಭುತವಾಗಿರುವಂಥ ಈ ಕಾರ್ಯಕ್ರಮವನ್ನು ನೀಡಲು ನಮ್ಮ ಜೊತೆಯಲ್ಲಿ ದಿವ್ಯವಾಣಿ ಲೈವ್ ಈ ಚಾನಲ್ಗೆ ತಾವು ಬಂದಿದ್ದೀರಿ. ನಿಮಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ. ಆತ್ಮೀಯ ವೀಕ್ಷಕರೇ, ಅದ್ಭುತವಾಗಿರುವಂತಹ ಒಂದು ಸಂದರ್ಶನ. ಈಗಾಗಲೇ ಹೇಳಿದೆ, ಮಾತುಕತೆ. ಈ ಮಾತುಕತೆಯ ಮೂಲಕ ಎಲೆಮರೆಯ ಕಾಯಿಯಂತೆ ಹಲವಾರು ವರ್ಷಗಳಿಂದ ಓರ್ವ ತಾಯಿಯಾಗಿ, ಗೃಹಿಣಿಯಾಗಿ, ಹೆಂಡತಿಯಾಗಿ, ಶಿಕ್ಷಕಿಯಾಗಿ, ಸಾಹಿತಿಯಾಗಿ ಅಪೂರ್ವ ರೀತಿಯಲ್ಲಿ ಸೇವೆಯನ್ನು ನೀಡುತ್ತಾ ಇರುವಂತಹ ಒಂದು ಪ್ರತಿಭೆಯನ್ನು ನಿಮ್ಮ ಮುಂದೆ ನಾವು ಅನಾವರಣಗೊಳಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರ, ಶುಭ ಹಾರೈಕೆ ನಮ್ಮ ಶ್ರೀಮತಿ ವನಿತಾ ಮಾರ್ಟಿಸ್ ಅವರಿಗೆ ಎಂದೆಂದೂ ಇರಲಿ. ಈ ಕಾರ್ಯಕ್ರಮವನ್ನು ತಾವು ನಿಮ್ಮ ಬಂಧು ಮಿತ್ರರೊಡನೆ ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ಒಂದು ಅನಿಸಿಕೆಯನ್ನು ಈ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಹಾಗೂ ಈ ಕಾರ್ಯಕ್ರಮವನ್ನು ನೋಡಿ ಹರಿಸಿರುವ ತಮಗೆಲ್ಲರಿಗೂ ದಿವ್ಯವಾಣಿ ಲೈವ್ ಚಾನಲ್ನ ಪರವಾಗಿ ನಾನು ವಿನೋದ್ ಗಂಗೊಳ್ಳಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.